ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೇಶವ ಕೃಷ್ಣ ಕೇಶವ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಷ್ಟೇ ಮಂದಿಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಓದಿಸುದ ಮಾತಾಜಿ ಸ್ಟಾರ್ಟ್ ಮಾಡುದಾ? ಓದಿಸುವ ಮಾತಾಜಿ. ಪೂತನಿಯ ಸಂಹಾರ. ಪ್ರೇಮ ಪೂತನಿ ಮಾತಾಜಿ. ನಿಮ್ಗೆಲ್ಲ ಪೂತನಿ ಯಾರು ಹಿಂದಿನ ಜನ್ಮದಲ್ಲಿ ಅಂತ ಗೊತ್ತಾ? ಯಾರ್ ಮಾತಾಜಿ? ಹಿಂದಿನ ಜನ್ಮದಲ್ಲಿ ಏನಾಗಿದ್ಲು ಪೂತನಿ? ಗೊತ್ತಿಲ್ಲ ಮಾತಾಜಿ. ಯಾರಿಗಾದ್ರೂ ಗೊತ್ತಿರ್ಬೇಕಲ್ಲ. ಇವರು ಬಲಿ ಚಕ್ರವರ್ತಿಯ ಮಗಳಾಗಿರ್ತಾರೆ ಮಾತಾಜಿ. ಹರಿಬೋ. ಹೆಸರು ಗೊತ್ತಾ? ಹೆಸರು ಗೊತ್ತಾ? ಹೆಸರು ಗೊತ್ತಿಲ್ಲ ಮಾತಾಜಿ. ರತ್ನ. ಹೌದು, ಕರೆಕ್ಟ್ ಓದಿದ್ದೆ ನಾನು. ರತ್ನ. ಪ್ರಹ್ಲಾದನ ಮೊಮ್ಮಗನ ಮಗಳು, ಕರೆಕ್ಟ್. ಅಂದ್ರೆ ಮೊನ್ನೆ ಓದಿದ್ದೆ. ಉಪೇಂದ್ರ ಬರ್ತಾನಲ್ವಾ, ಉಪೇಂದ್ರ ತುಂಬಾ ಚಂದ ಕಾಣ್ತಾನಂತೆ ವಾಮನ ರೂಪದಲ್ಲಿ ಬರುವಾಗ. ಇವನು ಎಷ್ಟು ಚಂದ ಇದ್ದಾನೆ, ನನ್ನ ಮಗನಾಗಿರ್ತಿದ್ರೆ ಹಾಲ್ ಕೊಡ್ತಿದ್ದೆ, ಇದೇ ಹಾಲ್ ಕುಡಿಸ್ತಿದ್ದೆ ಅಂತ ಯೋಚನೆ ಮಾಡ್ತಾಳಂತೆ. ಆಗ ಉಪೇಂದ್ರ ತಥಾಸ್ತು ಅಂತ ಮನಸ್ಸಲ್ಲೇ ಅಂತಾನಂತೆ. ಆಮೇಲೆ ಏನಾಯ್ತು, ಇವನು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿ ಬಿಡ್ತಾನೆ. ತಳ್ಳುವಾಗ ಅಯ್ಯೋ ಇವನಿಗೆ ನಾನು ಹಾಲು ಕೊಡ್ತೀನಿ, ಎದೆ ಹಾಲು ಕುಡಿಸ್ತೀನಿ ಅಂತ ಹೇಳಿದೆಯಲ್ಲ, ಈ ಪಾಪಿಗೆ ನಾನು ವಿಷದ ಹಾಲು ಕುಡಿಸಿ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾಳ. ಅದಕ್ಕೂ ತಥಾಸ್ತು ಅಂತ ಮನಸ್ಸು. ಆಸೆನು ಈಡೇರಿಸ್ತಾನೆ ನೋಡಿ ಮಾತಾಜಿ ಈ ಜನ್ಮದಲ್ಲಿ ಅವಳು ಪೂತನಿಯಾಗಿ ಬರ್ತಾಳೆ. ಪೂತನಿಯಾಗಿ ಬಂದು ಅವನಿಗೆ ವಿಷದ ಹಾಲು ಕೊಡುದು, ಸಾಯಿಸ್ಲಿಕ್ಕೆ ನೋಡುವಂತದ್ದು. ಅಂದ್ರೆ ಅವನ ಆಸೆಯನ್ನು ಈ ಜನ್ಮದಲ್ಲಿ ಅವಳು ಮಾತೆಯ ರೂಪದಲ್ಲಿ ಅವನಿಗೆ ಹಾಲು ಕುಡಿಸ್ಲಿಕ್ಕೆ ಯೋಚನೆ ಮಾಡ್ತಾಳಲ್ಲ, ಒಂದು ತಾಯಿಯ ಸ್ಥಾನದಲ್ಲಿದ್ದು ಅದಕ್ಕೆ ಅವಳಿಗೆ ತಾಯಿ ಸ್ಥಾನ ಕೊಡ್ತಾಳೆ. ಹಾಗೆ ತುಂಬಾ ಮಾಡ್ತಾರಲ್ಲ, ಶೂರ್ಪನಖಿಗೆ ಸಹ ಹಾಗೆ ಮಾಡ್ತಾರಲ್ಲ. ಶೂರ್ಪನಖಿಗೆ ಸಹ ಅವಳು ಇದಾಗಿ ಬರ್ತಾಳಲ್ಲ, ಕುಬ್ಜೆ ಆಗಿ ಬರ್ತಾಳಲ್ಲ. ಕಂಸನಿಗೆ ಗಂಧ ತೆಗೆದುಕೊಂಡು ಹೋಗಿ ಹಚ್ತಾಳೆ, ಕುಬ್ಜೆ ಆಗಿರ್ತಾಳೆ ಅಲ್ವಾ, ಸುಂದರ ಸ್ತ್ರೀ ಆಗ್ತಾಳಂತೆ ಅವಳು. ಆ ಒಂದು ಆಸೆ ಎಲ್ಲ ಓದಿರ್ತೀವಿ, ಜ್ಞಾಪಕನೇ ಇರಲ್ವಲ್ಲ ಮಾತಾಜಿ. ಇದು ಕುಬ್ಜೆದು ಓದಿದ್ದೆ ನಾನು. ಕೃಷ್ಣ ಹೇಳಿದೆಲ್ಲ 15ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಹೇಳ್ತಾನಲ್ಲ, ನಾನು ಮರವು ಎಲ್ಲ ನಿಮ್ಗೆ ನಾನೇ ಕೊಡುದು, ಜ್ಞಾನ ಕೊಡುದು. ಮರವು ಸಹ ಬೇಕಲ್ವಾ, ಅದೊಂದು ವರ. ಬೇಡ ಮಾತಾಜಿ, ತುಂಬಾ ಕಷ್ಟ. ಬೇಕು ಮರವು. ಇದು ಎರಡು ಓದಿದ್ದೆ, ಮರ್ತು ಬಿಟ್ಟಿದ್ದೀನಿ. ಕೃಷ್ಣ. ಪ್ರೇಮ ರಾಘವ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೂತನಿಯ ಸಂಹಾರ. ನಂದ ಮಹಾರಾಜನು ಹಿಂತಿರುಗುತ್ತಿದ್ದಾಗ ಗೋಕುಲದಲ್ಲಿ ಏನಾದರೂ ತೊಂದರೆಯಾದೀತು ಎಂದ ವಾಸುದೇವನ ಮಾತನ್ನು ಪರಿಭಾವಿಸಿದ. ನಿಶ್ಚಯವಾಗಿಯೂ ಅದು ಸ್ನೇಹದ ಸೂಚನೆ, ಸುಳ್ಳಲ್ಲ. ಆದುದರಿಂದ ನಂದನು ಇದರಲ್ಲಿ ಒಂದಷ್ಟು ಸತ್ಯವಿದೆ ಎಂದುಕೊಂಡ. ಆದುದರಿಂದ ಭಯದಿಂದ ದೇವೋತ್ತಮ ಪರಮ ಪುರುಷನನ್ನು ರಕ್ಷಣೆಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದ. ಕಷ್ಟದಲ್ಲಿರುವ ಭಕ್ತನು ಕೃಷ್ಣನನ್ನು ಧ್ಯಾನಿಸುವುದು ಸಹಜವೇ, ಏಕೆಂದರೆ ಅವನಿಗೆ ಬೇರೆ ಆಶ್ರಯವಿಲ್ಲ. ಮಗುವು ಅಪಾಯದಲ್ಲಿರುವಾಗ ಅದು ತಂದೆಯ ಅಥವಾ ತಾಯಿಯ ರಕ್ಷಣೆಯನ್ನು ಪಡೆಯುತ್ತದೆ.
ಹಾಗೆಯೇ ಭಕ್ತನು ಸದಾ ದೇವೋತ್ತಮ ಪರಮ ಪುರುಷನ ಆಶ್ರಯದಲ್ಲಿ ಇರುತ್ತಾನೆ. ಆದರೆ ನಿರ್ದಿಷ್ಟವಾಗಿ ಅಪಾಯವನ್ನು ಕಂಡಾಗ ಬಹು ಬೇಗನೆ ಪ್ರಭುವನ್ನು ಸ್ಮರಿಸುತ್ತಾನೆ. ತನ್ನ ರಾಕ್ಷಸ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಕಂಸನು ಪೂತನಿ ಎನ್ನುವ ಮಾಟಗಾತಿಗೆ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತು ಹುಲ್ಲುಗಾವಲುಗಳಲ್ಲಿ ಎಲ್ಲ ಕಡೆ ಇದ್ದ ಮಕ್ಕಳನ್ನು ಕೊಲ್ಲುವಂತೆ ಆದೇಶಿಸಿದ. ಭಯಂಕರವೂ ಪಾಪಕರವೂ ಆದ ರೀತಿಗಳಲ್ಲಿ ಪುಟ್ಟ ಮಕ್ಕಳನ್ನು ಕೊಲ್ಲುವ ದುಷ್ಟ ಜಾಣ್ಮೆ ಅವಳಿಗಿತ್ತು. ಕೃಷ್ಣನ ಪಾವನ ನಾಮಗಳನ್ನು ಜಪಿಸದಿರುವಾಗ ಮತ್ತು ಕೇಳದಿರುವಾಗ ಮಾತ್ರ ಇಂತಹ ಮಾಟಗಾತಿಯರು ತಮ್ಮ ದುಷ್ಟ ಜಾಣ್ಮೆಯನ್ನು ಪ್ರಯೋಗಿಸಬಲ್ಲರು. ಗಮನವಿಲ್ಲದೆಯೇ ಆಗಲಿ ಕೃಷ್ಣನ ಪವಿತ್ರ ನಾಮವನ್ನು ಉಚ್ಚರಿಸಿದಾಗ ಮಾಟಗಾತಿಯರು, ಭೂತ ಪ್ರೇತಗಳು, ವಿಪತ್ತುಗಳು ಇಂತಹ ಎಲ್ಲ ಅಂಶಗಳು ಕೂಡಲೇ ಮಾಯವಾಗುತ್ತವೆ ಎಂದು ಹೇಳುತ್ತಾರೆ. ಕೃಷ್ಣನ ಪವಿತ್ರ ಹೆಸರನ್ನು ಶ್ರದ್ಧೆಯಿಂದ ಜಪಿಸಿದ ಕಡೆ, ಅದರಲ್ಲಿಯೂ ಪರಮಪ್ರಭುವೇ ಇದ್ದ ಬೃಂದಾವನದಲ್ಲಿ ಇದು ಖಂಡಿತವಾಗಿಯೂ ಸತ್ಯವಾದ ಮಾತು. ಆದುದರಿಂದ ನಂದ ಮಹಾರಾಜನ ಸಂದೇಹಗಳಿಗೆ ಕೃಷ್ಣನಲ್ಲಿ ಅವನಿಗಿದ್ದ ಪ್ರೀತಿಯೇ ಕಾರಣ. ಪೂತನಿಗೆ ಎಷ್ಟೇ ಶಕ್ತಿ ಇದ್ದರೂ ಅವಳಿಂದ ಯಾವ ಅಪಾಯವೂ ಇರಲಿಲ್ಲ. ಇಂತಹ ಮಾಟಗಾತಿಯರಿಗೆ ಕೇಚರಿ ಎಂದು ಹೆಸರು. ಹೀಗೆಂದರೆ ಅವರು ಆಕಾಶದಲ್ಲಿ ಹಾರಬಲ್ಲರು ಎಂದರ್ಥ. ಭಾರತದ ದೂರದ ವಾಯವ್ಯ ಭಾಗದಲ್ಲಿ ಮಾಟದ ದುಷ್ಟ ವಿದ್ಯೆಯನ್ನು ಈಗಲೂ ಕೆಲವರು ಹೆಂಗಸರು ಪ್ರಯೋಗಿಸುತ್ತಾರೆ. ಉರುಳಿ ಬಿದ್ದ ಮರದ ಕೊಂಬೆಯ ಮೇಲೆ ಕುಳಿತು ಅವರು ಸ್ಥಳದಿಂದ ಸ್ಥಳಕ್ಕೆ ಹೋಗಬಲ್ಲರು. ಪೂತನಿಗೆ ಮಾಟವು ತಿಳಿದಿತ್ತು. ಆದುದರಿಂದ ಅವಳನ್ನು ಭಾಗವತದಲ್ಲಿ ಕೇಚರಿ ಎಂದು ವರ್ಣಿಸಿದೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದ. ಚಿತ್ರಮೋಹಿನಿ ಮಾತಾಜಿ ಓದಿ. ಚಿತ್ರಮೋಹಿನಿ ಮಾತಾಜಿ. ದಯಾನ್ವಿತ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದ ಮಹಾರಾಜನು ವಾಸವಾಗಿದ್ದ ಗೋಕುಲ ಪ್ರದೇಶವನ್ನು ಪೂತನಿಯು ಅಪ್ಪಣೆ ಇಲ್ಲದೆ ಪ್ರವೇಶಿಸಿದಳು. ಒಬ್ಬ ಸುಂದರ ಸ್ತ್ರೀಯಂತೆ ಉಡುಪನ್ನು ತೊಟ್ಟು ಅವಳು ತಾಯಿ ಯಶೋದೆಯ ಮನೆಯನ್ನೇ ಹೊಕ್ಕಳು. ಮೇಲೆದ್ದ ನಿತಂಬಗಳು, ಉಬ್ಬಿದ ಸ್ತನಗಳು, ಬೆಂಡೋಲೆಗಳು ಮತ್ತು ಜಡೆಯಲ್ಲಿ ಹೂಗಳಿಂದ ಅವಳು ಲಾವಣ್ಯವತಿಯಾಗಿ ಕಾಣುತ್ತಿದ್ದಳು. ತೆಳು ನಡುವಿನಿಂದ ಅವಳು ಇನ್ನೂ ಸುಂದರಿಯಾಗಿ ಕಾಣುತ್ತಿದ್ದಳು. ಪ್ರತಿಯೊಬ್ಬರ ಕಡೆಯೂ ಆಕರ್ಷಕ ನೋಟಗಳನ್ನು ಬೀರುತ್ತಿದ್ದಳು. ಅವಳ ಮುಖದಲ್ಲಿ ನಸುನಗೆ ಬೆಳಗುತ್ತಿತ್ತು. ಆದುದರಿಂದ ವೃಂದಾವನದ ಜನರೆಲ್ಲರ ಮನಸ್ಸನ್ನು ಸೆರೆ ಹಿಡಿದಳು. ವೃಂದಾವನಕ್ಕೆ ಕೈಯಲ್ಲಿ ತಾವರೆ ಪುಷ್ಪವನ್ನು ಹಿಡಿದು ಬಂದ ಭಾಗ್ಯ ದೇವತೆಯೇ ಅವಳು ಎಂದು ಮುಗ್ಧ ಗೋಪಿಯರು ಭಾವಿಸಿದ್ದರು. ಅವಳ ಮೋಹಕ ಚೆಲುವಿನಿಂದಾಗಿ ಅವಳ ಓಡಾಟಕ್ಕೆ ಯಾರೂ ಅಡ್ಡಿ ಮಾಡಲಿಲ್ಲ. ಆದುದರಿಂದ ಅವಳು ಸುಲಭವಾಗಿ ನಂದ ಮಹಾರಾಜನ ಮನೆಯನ್ನು ಹೊಕ್ಕಳು. ಅಸಂಖ್ಯಾತ ಮಕ್ಕಳನ್ನು ಕೊಂದಿದ್ದ ಪೂತನಿಯು ಪುಟ್ಟದೊಂದು ಹಾಸಿಗೆಯಲ್ಲಿ ಮಲಗಿದ್ದ ಕೃಷ್ಣನನ್ನು ಕಂಡಳು. ತನ್ನ ಅಸಮಾನ ಶಕ್ತಿಗಳನ್ನು ಮಗುವು ಮರೆಮಾಡಿದೆ ಎನ್ನುವುದು ಅವಳಿಗೆ ಕೂಡಲೇ ಅರ್ಥವಾಯಿತು. ಈ ಮಗುವು ಇಡೀ ಬ್ರಹ್ಮಾಂಡವನ್ನೇ ಕೂಡಲೇ ನಾಶ ಮಾಡಬಲ್ಲದು, ಅಷ್ಟು ಅದರ ಶಕ್ತಿ ಎಂದು ಪೂತನಿ ಯೋಚಿಸಿದಳು. ಓದ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂತನಿಯು ಅರ್ಥ ಮಾಡಿಕೊಂಡಳೆಂಬುದು ಮಹತ್ವದ ವಿಷಯ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲರ ಹೃದಯಗಳಲ್ಲಿಯೂ ಇದ್ದಾನೆ. ಅವನು ಮನುಷ್ಯನಿಗೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ನೀಡುತ್ತಾನೆ. ಅವನೇ ಮರೆವನ್ನು ಉಂಟು ಮಾಡುತ್ತಾನೆ. ಮಾತಾಜಿ ಇಲ್ಲಿದೆ ನೋಡಿ ಶಕುಂತಲಾ ಮಾತಾಜಿ. ಅವನೇ ಮರೆವನ್ನು ಉಂಟು ಮಾಡುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ನಂದ ಮಹಾರಾಜನ ಮನೆಯಲ್ಲಿ ತಾನು ಕಾಣುತ್ತಿದ್ದ ಮಗುವು ದೇವೋತ್ತಮ ಪರಮ ಪುರುಷನೇ ಎಂದು ಪೂತನಿಗೆ ಕೂಡಲೇ ಅರ್ಥವಾಯಿತು. ಅವನು ಪುಟ್ಟ ಮಗುವಿನಂತೆ ಮಲಗಿದ್ದ. ಆದ ಮಾತ್ರಕ್ಕೆ ಅವನ ಶಕ್ತಿ ಕುಗ್ಗಿದೆ ಎಂದು ಅರ್ಥವಲ್ಲ. ದೇವರ ಆರಾಧನೆಯು ಮನುಷ್ಯತ್ವಾರೋಪಣೆ ಎನ್ನುವ ಪ್ರಾಪಂಚಿಕ ಸಿದ್ಧಾಂತವೂ ಸರಿಯಲ್ಲ. ಧ್ಯಾನ ಅಥವಾ ತಪಸ್ಸಿನಿಂದ ಯಾವ ಜೀವಿಯೂ ದೇವರಾಗುವುದು ಸಾಧ್ಯವಿಲ್ಲ. ದೇವರು ಯಾವಾಗಲೂ ದೇವರೇ. ಮಗುವಾದ ಕೃಷ್ಣನು ಬೆಳೆದ ತರುಣ ಕೃಷ್ಣನಷ್ಟೇ ಪರಿಪೂರ್ಣನು.
ಜೀವಿಯು ಮೊದಲು ದೇವರಾಗಿದ್ದು ಮಾಯೆಯ ಬಲವತ್ತರವಾದ ಪ್ರಭಾವದಿಂದ ಈಗ ಸೋತಿದೆ ಎಂದು ಮಾಯಾವಾದಿ ಸಿದ್ಧಾಂತವು ಹೇಳುತ್ತದೆ. ಆದ್ದರಿಂದ ಆತ ಈಗ ಸದ್ಯಕ್ಕೆ ದೇವರಲ್ಲವೆಂದು ಅವರೆನ್ನುತ್ತಾರೆ. ಆದರೆ ಮಾಯೆಯ ಪ್ರಭಾವವನ್ನು ಅಳಿಸಿ ಹಾಕಿದರೆ ಅವನು ಪುನಃ ದೇವರಾಗುತ್ತಾನಂತೆ. ಈ ಸಿದ್ಧಾಂತವನ್ನು ಅತಿ ಸೂಕ್ಷ್ಮ ಜೀವಿಗಳಿಗೆ ಅನ್ವಯಿಸಲು ಸಾಧ್ಯವಿಲ್ಲ. ಜೀವಿಗಳು ಪರಮ ಅಗ್ನಿಯ ಅತಿ ಸಣ್ಣ ಕಿಡಿಗಳು, ಆದರೆ ಅವು ಮೂಲ ಅಗ್ನಿಯಲ್ಲ, ಕೃಷ್ಣನಲ್ಲ. ವಸುದೇವ ಮತ್ತು ದೇವಕಿಯರ ಮನೆಯಲ್ಲಿ ಮೊದಲು ಕಾಣಿಸಿಕೊಂಡಾಗಲೂ ಕೃಷ್ಣನು ದೇವೋತ್ತಮ ಪರಮಪುರುಷನೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ದಯಾನ್ವಿತ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್ ಎಲ್ಲರಿಗೂ. ಕೃಷ್ಣನು ಪುಟ್ಟ ಮಗುವಿನ ರೀತಿಯನ್ನು ತೋರಿದ್ದರು. ಪೂತನಿಯ ಮುಖವನ್ನು ಕಾಣಬಾರದೆಂದು ಎನ್ನುವಂತೆ ಕಣ್ಣನ್ನು ಮುಚ್ಚಿದನು. ಕಣ್ಣು ಮುಚ್ಚುವುದಕ್ಕೆ ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಹೇಳುತ್ತಾರೆ. ಅಷ್ಟೊಂದು ಮಕ್ಕಳನ್ನು ಕೊಂದ ಹಾಗೆ ತನ್ನನ್ನು ಕೊಲ್ಲಲು ಬಂದ ಪೂತನೆಯು ಮುಖವನ್ನು ನೋಡಲು ಇಷ್ಟವಿಲ್ಲದೆ ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ ಎಂದು ಹಲವರು ಹೇಳುತ್ತಾರೆ. ಇನ್ನು ಕೆಲವರು ಅವಳಿಗೆ ಅಸಾಧಾರಣವಾದ ಯಾವುದೋ ಅನುಜ್ಞಾನೆಯು ಅನುಜ್ಞೆಯ ಬೋಧವಾಗುತ್ತಿತ್ತು. ಅನುಜ್ಞೆಯು ಬೋಧವಾಗುತ್ತಿತ್ತು. ಅವಳಿಗೆ ಭಯವಾಗುವಂತೆ ಭರವಸೆಯನ್ನು ಭಯವಾಗದಂತೆ ಭರವಸೆಯನ್ನು ನೀಡಲು ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ ಎಂದು ಹೇಳುತ್ತಾರೆ. ಮತ್ತು ಕೆಲವರು ಇದಕ್ಕೆ ಹೀಗೆ ವಿವರಣೆಯನ್ನು ನೀಡುತ್ತಾರೆ. ಕೃಷ್ಣನು ರಾಕ್ಷಸರನ್ನು ಕೊಂದು ಸಜ್ಜನರಿಗೆ ರಕ್ಷಣೆ ನೀಡಲು ಹುಟ್ಟಿದ. ಭಗವದ್ಗೀತೆಯಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಎಂದು ಹೇಳಿದೆ. ಅವನು ಮೊದಲು ಕೊಲ್ಲಬೇಕಾಗಿ ಬಂದದ್ದು ಒಬ್ಬ ರಾಕ್ಷಸಿಯನ್ನು. ಸ್ತ್ರೀಯನ್ನು ವೇದಗಳು ಸ್ತ್ರೀಯನ್ನು, ಬ್ರಾಹ್ಮಣರನ್ನು, ಗೋವುಗಳನ್ನು, ಮಗುವನ್ನು ಕೊಲ್ಲಬಾರದೆಂದು ವಿಧಿಸಿವೆ. ಆದುದರಿಂದ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಯಿತು. ಮತ್ತೊಂದು ವ್ಯಾಖ್ಯಾನವೆಂದರೆ ಕೃಷ್ಣನು ಪೂತನಿಯನ್ನು ತನ್ನ ದಾದಿ ಎಂದು ಭಾವಿಸಿದ್ದರಿಂದ ಕಣ್ಣುಗಳನ್ನು ಮುಚ್ಚಿಕೊಂಡ. ಭಗವಂತನಿಗೆ ಮಲೆಯೋಡಿಸಲೆಂದು ಪೂತನಿಯು ಬಂದಳು. ಪ್ರಭುವು ಎಷ್ಟು ಕರುಣಾಮಯಿ ಎಂದರೆ ಪೂತನಿಯನ್ನು ತನ್ನನ್ನು ಕೊಲ್ಲಲು ಬಂದಿದ್ದಾಳೆ ಎಂದು ತಿಳಿದು ಅವಳನ್ನು ತನ್ನ ತಾಯಿ ಅಥವಾ ದಾದಿ ಎಂದು ಭಾವಿಸಿದ್ದ. ಹರೇ ಕೃಷ್ಣ ಮಾತಾಜಿ, ಮಾತಾಜಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ವೇದದ ಆದೇಶದಂತೆ ತಾಯಿಯರು 7 ಬಗೆಯವರು. ನಿಜವಾದ ತಾಯಿ ಗುರುವಿನ ಹೆಂಡತಿ, ಅರಸನ ಹೆಂಡತಿ, ಬ್ರಾಹ್ಮಣನ ಹೆಂಡತಿ, ಗೋವು, ದಾದಿ ಮತ್ತು ಭೂಮಿ ತಾಯಿ. ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತನ್ನ ಎದೆಯ ಹಾಲನ್ನು ಕೊಡಲು ಬಂದಳು. ಆದುದರಿಂದ ಕೃಷ್ಣನು ಅವಳನ್ನು ತನ್ನ ತಾಯಿಯಲ್ಲಿ ಒಬ್ಬಳು ಎಂದು ಸ್ವೀಕರಿಸಿದ. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಇದು ಒಂದು ಕಾರಣ ಎಂದು ಭಾವಿಸುತ್ತಾರೆ. ಅವನು ಒಬ್ಬ ದಾದಿಯನ್ನು ಅಥವಾ ತಾಯಿಯನ್ನು ಕೊಲ್ಲಬೇಕಾಗಿ ಬಂದಿತು.
ಅವನು ತನ್ನ ತಾಯಿಯನ್ನು ಅಥವಾ ದಾದಿಯನ್ನು ಕೊಲ್ಲುವುದು ತನ್ನ ನಿಜವಾದ ತಾಯಿಯನ್ನು ಅಥವಾ ಸಾಕು ತಾಯಿ ಯಶೋದೆಯನ್ನು ಪ್ರೀತಿಸುವುದಕ್ಕಿಂತ ಭಿನ್ನವಾಗಿರಲಿಲ್ಲ. ಪೂತನಿಯನ್ನು ತಾಯಿಯಂತೆ ಕಂಡು ಯಶೋದೆಯ ಸೌಭಾಗ್ಯಗಳನ್ನೆಲ್ಲ ಅವಳಿಗೆ ಕೊಡಲಾಯಿತೆಂದು ವೇದಗಳಿಂದ ತಿಳಿದು ಬರುತ್ತದೆ. ಐಹಿಕ ಜಗತ್ತಿನ ಕೋಟಲೆಗಳಿಂದ ಯಶೋದೆಗೆ ಮುಕ್ತಿ ನೀಡಲಾದಂತೆಯ ಪೂತನಿಗೆ ಕೂಡ ಮೋಕ್ಷವನ್ನು ಕರುಣಿಸಲಾಯಿತು. ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಪೂತನಿಯು ಅವನನ್ನು ತೊಡೆಯ ಮೇಲೆ ಇಟ್ಟುಕೊಂಡಳು. ಸಾವಿನ ಸಕಾರ ರೂಪವನ್ನೇ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ಹಾವನ್ನು ಹಗ್ಗ ಎಂದುಕೊಂಡವರು ಸಾಯುತ್ತಾರೆ. ಹಾಗೆಯೇ ಕೃಷ್ಣನನ್ನು ಕಾಣುವ ಮೊದಲು ಪೂತನಿಯು ಎಷ್ಟೋ ಮಕ್ಕಳನ್ನು ಕೊಂದಿದ್ದಳು. ಆದರೆ ಈಗ ತನ್ನನ್ನು ಕೂಡಲೇ ಕೊಲ್ಲುವ ಸರ್ಪವನ್ನು ಸ್ವೀಕರಿಸುತ್ತಿದ್ದಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಪೂತನಿಯು ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಕೇಳ್ತಾ ಇದೆಯಾ? ಕೇಳಿಸ್ತಿದೆ. ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲೆ ಇಟ್ಟುಕೊಂಡಾಗ ಯಶೋದೆ ಮತ್ತು ರೋಹಿಣಿ ಇಬ್ಬರು ಎದುರಿಗಿದ್ದರು. ಆದರೆ ಅವಳು ಅಷ್ಟು ಸುಂದರವಾಗಿ ಉಡುಪನ್ನು ಧರಿಸಿದ್ದುದರಿಂದ ಮತ್ತು ಕೃಷ್ಣನಲ್ಲಿ ಮಾತೃವಾತ್ಸಲ್ಯವನ್ನು ತೋರಿದುದರಿಂದ ಅವರು ಬೇಡವೆಂದು ಹೇಳಲಿಲ್ಲ. ಅವಳ ಸುಂದರವಾದ ಒರೆಯೊಳಗಿನ ಕತ್ತಿ ಎಂದು ಅವರಿಗೆ ತಿಳಿದಿರಲಿಲ್ಲ. ಪೂತನಿಯು ತನ್ನ ಸ್ತನಗಳಿಗೆ ಬಹು ಕ್ರೂರವಾದ ವಿಷವನ್ನು ಹಚ್ಚಿಕೊಂಡಿದ್ದಳು. ಮಗುವನ್ನು ತೊಡೆಯಲ್ಲಿ ಮಲಗಿಸಿಕೊಳ್ಳುತ್ತಲೇ ತನ್ನ ಸ್ತನಗಳ ಚೂಚಕಗಳನ್ನು ಅವನ ಬಾಯಿಗೆ ಒತ್ತಡದಿಂದ ಇಟ್ಟಳು. ಅವನು ಎದೆಯ ಹಾಲನ್ನು ಕುಡಿಯುತ್ತಲೇ ಸತ್ತು ಹೋಗುವನೆಂದು ಅವಳ ನಿರೀಕ್ಷಣೆ. ಆದರೆ ಕೃಷ್ಣನು ಕೋಪದಿಂದ ಚೂಚುಕಗಳನ್ನು ತೆಗೆದುಕೊಂಡನು. ವಿಷಬೆರೆತ ಹಾಲಿನೊಂದಿಗೆ ರಾಕ್ಷಸಿಯ ಪ್ರಾಣವನ್ನು ಎಳೆಯತೊಡಗಿದನು. ಎಂದರೆ ಕೃಷ್ಣನು ಏಕಕಾಲದಲ್ಲಿ ಹೇಳ್ತಾ ಇಲ್ಲ. ಅವಳ ಸ್ತನದಿಂದ ಹಾಲನ್ನು ಹೀರಿದನು. ಓದಿ ಪ್ರಭುಜಿ. ಅವಳ ಪ್ರಾಣವನ್ನು ಹೊರಕ್ಕೆ ಎಳೆದು ಅವಳನ್ನೆಂದರೆ ಕರುಣಾಮಯನೆಂದರೆ ಅವನಿಗೆ ಎದೆ ಹಾಲನ್ನು ಕೊಡಲು ಬಂದದ್ದರಿಂದ ಮೇಲೆ ಇದೆಲ್ಲ ಹೊರಕ್ಕೆಳೆದು ಅಪೇಕ್ಷೆಯನ್ನು ಸಲ್ಲಿಸಿ ಅವನನ್ನು ಕೊಂದನು. ಸ್ವೀಕರಿಸಿದನು. ಆದರೆ ಅವಳು ಮುಂದೆ ದುಷ್ಟ ಕಾರ್ಯಕ್ರಮಗಳನ್ನು ಎಸಗದಂತೆ ಕೂಡ ಅವಳನ್ನು ಕೊಂದು ಬಿಟ್ಟನು. ರಾಕ್ಷಸಿಯನ್ನು ತೆಗೆದುಕೊಂಡು. ಹರೇ ಕೃಷ್ಣ ಮಾತೆ. ನೆಟ್ವರ್ಕ್ ಸ್ಲೋ ಇದೆ ಪ್ರಭುಜಿ, ಕೇಳಿಸುವುದಿಲ್ಲ ನೀವು ಹೇಳಿದ್ದು. ಕಟ್ಟ ಬೇರೆಯವರಿಗೆ ಕೊಡಿ ಮಾತಾಜಿ, ಪ್ರಾಬ್ಲಮ್ ಇದೆ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಓದ್ಲಿ ಮಾತಾಜಿ? ಆದರೆನಾ? ಆದರೆ ಅವಳು ಮುಂದೆ ದುಷ್ಟ ಕಾರ್ಯಗಳನ್ನು ಎಸಗದಂತೆ ಕೂಡಲೇ ಅವಳನ್ನು ಕೊಂದು ಬಿಟ್ಟನು. ರಾಕ್ಷಸಿಯನ್ನು ಕೃಷ್ಣನು ಕೊಂದಿದ್ದರಿಂದ ಅವಳಿಗೆ ಮುಕ್ತಿಯೂ ದೊರೆಯಿತು. ಕೃಷ್ಣನು ಅವಳ ಉಸಿರನ್ನೇ ಸೆಳೆದುಕೊಂಡಾಗ ಪೂತನಿಯು ಕೆಳಕ್ಕೆ ಬಿದ್ದಳು. ತನ್ನ ಕೈಕಾಲುಗಳನ್ನು ಅಗಲಿಸಿ, ಅಯ್ಯೋ ಮಗು, ನನ್ನನ್ನು ಬಿಟ್ಟು ಬಿಡು ಎಂದು ಕೂಗಿಕೊಂಡಳು. ಅವಳು ಗಟ್ಟಿಯಾಗಿ ಅರಚುತ್ತಿದ್ದಳು. ಬೆವರಿನಿಂದ ಅವಳ ಮೈಯೆಲ್ಲ ಒದ್ದೆಯಾಯಿತು. ಅರಚುತ್ತಾ ಅವಳು ಪ್ರಾಣ ಬಿಟ್ಟಾಗ ಭೂಮಿ ಆಕಾಶಗಳ ಎಲ್ಲೆಡೆಯಲ್ಲಿಯೂ ಕಂಪನ ಉಂಟಾಯಿತು. ಜನರು ಸಿಡಿಲುಗಳು ಎರಗುತ್ತಿವೆ ಎಂದು ಭಾವಿಸಿದರು. ಹೀಗೆ ಮಾಟಗಾತಿ ಪೂತನಿಯ ದುಸ್ವಪ್ನವು ಕೊನೆಗೊಂಡಿತು. ಅವಳು ಮಹಾರಾಕ್ಷಸಿಯಾಗಿ ತನ್ನ ನಿಜವಾದ ರೂಪವನ್ನು ತಳೆದಳು. ಕೈಕಾಲುಗಳನ್ನು ಭೂಮಿಯ ಮೇಲೆಲ್ಲಾ ಚಾಚಿದಳು. ಅಗಲವಾಗಿ ಬಾಯನ್ನು ತೆರೆದಳು. ಇಂದ್ರನ ವಜ್ರಾಯುಧವು ಎರಗಿದಾಗ ವೃತಾಸುರನು ಉರುಳುವಂತೆ ಅವಳು ಬಿದ್ದಳು. ಅವಳ ಉದ್ದವಾದ ಕೂದಲು ಮೈ ಮೇಲೆಲ್ಲ ಹರಡಿಕೊಂಡಿತು. ಕೆಳಕ್ಕೆ ಬಿದ್ದ ಅವಳ ದೇಹವು 12 ಮೈಲಿಗಳಷ್ಟು ಉದ್ದವಾಗಿತ್ತು.
ಎಲ್ಲಾ ಮರಗಳನ್ನು ಚೂರು ಚೂರು ಮಾಡಿತು. ಈ ಬೃಹತ್ ಶರೀರವನ್ನು ಕಂಡು ಎಲ್ಲರೂ ಅಚ್ಚರಿಪಟ್ಟರು. ಅವಳ ಹಲ್ಲುಗಳು ಉತ್ತ ರಸ್ತೆಗಳಂತೆ ಕಂಡವು. ಅವಳ ಹೊಳ್ಳೆಗಳು ಪರ್ವತಗಳಲ್ಲಿನ ಗುಹೆಗಳಂತೆ ಕಂಡವು. ಅವಳ ಸ್ತನಗಳು ಸಣ್ಣ ಗುಡ್ಡಗಳಂತಿದ್ದವು. ಅವಳ ಕೂದಲು ಬಹುದೊಡ್ಡ ಕೆಂಪು ಪೊದೆಯಂತೆ ಕಾಣುತ್ತಿತ್ತು. ಅವಳ ಕಣ್ಣುಗಳು ಕುರುಡು ಬಾವಿಗಳ ಹಾಗಿದ್ದವು. ಅವಳ 2 ತೊಡೆಗಳು ನದಿಯೊಂದರ 2 ದಡಗಳಂತಿದ್ದವು. ಅವಳ ಕೈಗಳು ಬಲವಾದ 2 ಸೇತುವೆಗಳಂತಿದ್ದವು. ಅವಳ ಹೊಟ್ಟೆಯು ಒಣಗಿ ಹೋದ ಕೆರೆಯಂತಿತ್ತು. ಇದನ್ನು ಕಂಡು ಎಲ್ಲಾ ಗೋಪಾಲರು ಗೋಪಿಯರು ಭಯಭೀತರಾದರು, ಆಶ್ಚರ್ಯಪಟ್ಟರು. ಅವಳು ಉರುಳಿದಾಗ ಆದ ಭಯಂಕರ ಶಬ್ದದಿಂದ ಅವರ ಕಿವಿಗಳಿಗೂ ಮಿದುಳುಗಳಿಗೂ ಘಾಸಿಯಾಯಿತು. ಅವರ ಎದೆಗಳು ಗಟ್ಟಿಯಾಗಿ ಹೊಡೆದುಕೊಳ್ಳಲು ಆರಂಭಿಸಿದವು. ಪುಟ್ಟ ಕೃಷ್ಣನು ನಿರ್ಭಯವಾಗಿ ಪೂತನಿಯ ತೊಡೆಯಲ್ಲಿ ಆಡುತ್ತಿರುವುದನ್ನು ಕಂಡು ಗೋಪಿಯರು ಬೇಗನೆ ಬಂದು ಅವನನ್ನು ಎತ್ತಿಕೊಂಡರು. ತಾಯಿ ಯಶೋದೆ, ರೋಹಿಣಿ ಮತ್ತಿತರ ಹಿರಿಯ ಗೋಪಿಯರು ಗೋವಿನ ಬಾಲವನ್ನು ತೆಗೆದುಕೊಂಡು ಅವನ ದೇಹಕ್ಕೆ ಸುತ್ತಿದರು. ಗೋಮೂತ್ರದಿಂದ ಅವನ ದೇಹವನ್ನು ಸಂಪೂರ್ಣವಾಗಿ ತೊಳೆದರು. ಗೋಧೂಳಿಯನ್ನು ಅವನ ದೇಹದ ಮೇಲೆ ಹಾಕಿದರು. ಇದೆಲ್ಲವನ್ನು ಮಾಡಿದುದು ಮುಂದೆ ಪುಟ್ಟ ಕೃಷ್ಣನಿಗೆ ಏನೂ ಕೆಟ್ಟದ್ದು ಆಗದಿರಲಿ ಎಂದು. ಗೋವು ಕುಟುಂಬಕ್ಕೆ, ಸಮಾಜಕ್ಕೆ ಮತ್ತು ಒಟ್ಟಿನಲ್ಲಿ ಎಲ್ಲಾ ಜೀವಿಗಳಿಗೆ ಎಷ್ಟು ಮುಖ್ಯವಾದುದು ಎನ್ನುವುದನ್ನು ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಕೃಷ್ಣನ ದಿವ್ಯ ದೇಹಕ್ಕೆ ರಕ್ಷಣೆಯ ಅಗತ್ಯವೇನೂ ಇರಲಿಲ್ಲ. ಆದರೆ ಗೋವಿನ ಮಹತ್ವವನ್ನು ನಮಗೆ ತೋರಿಸಿಕೊಡುವುದಕ್ಕಾಗಿ ಸಗಣಿಯನ್ನೇ ಪ್ರಭುವಿಗೆ ಹಚ್ಚಿ ಅವನನ್ನು ಗೋಮೂತ್ರದಲ್ಲಿ ತೊಳೆದು ನಡೆಯುತ್ತಿರುವ ಗೋವಿನ ಪಾದಧೂಳಿಯನ್ನು ಸಿಂಪಡಿಸಲಾಯಿತು. ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆವ್ ಮಾತಾಜಿ ಓದ್ತೀರಾ? ಗಾಯತ್ರಿ ಮಾತಾಜಿ. ಇಲ್ಲ ಅವ್ರು ಓದಲ್ಲ ಅನ್ಸುತ್ತೆ. ಓಕೆ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಓದಲ್ಲ ಮಾತಾಜಿ ಗಾಯತ್ರಿ ಅವರು. ಓಕೆ ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ. ಆಯ್ತು ಮಾತಾಜಿ. ಹೀಗೆ ಶುದ್ಧಗೊಳಿಸಿದ ಬಳಿಕ ಯಶೋದೆ ಮತ್ತು ರೋಹಿಣಿಯರು ಹೇಳಿಕೊಟ್ಟಂತೆ ಅವರು ಕೃಷ್ಣನ ದೇಹಕ್ಕೆ ಸಂಪೂರ್ಣ ರಕ್ಷಣೆಯನ್ನು ನೀಡುವಂತೆ ವಿಷ್ಣುವಿನ 12 ಹೆಸರುಗಳನ್ನು ಪಠಿಸಿದರು. ಪದ್ಧತಿಯಂತೆ ಹೆಸರುಗಳನ್ನು ಪಠಿಸುವ ಮೊದಲು ಅವರು ಕೈಕಾಲುಗಳನ್ನು ತೊಳೆದು 3 ಬಾರಿ ಆಚಮನವನ್ನು ಮಾಡಿದರು. ಅವರು ಹೀಗೆ ಹೆಸರುಗಳನ್ನು ಹೇಳಿದರು. ಪ್ರೀತಿಯ ಕೃಷ್ಣ, ಮಣಿಮಾನ್ ಎಂಬ ಹೆಸರಿರುವ ಪ್ರಭುವು ನಿನ್ನ ತೊಡೆಗಳನ್ನು ರಕ್ಷಿಸಲಿ. ಯಜ್ಞ ಎಂಬ ಹೆಸರಿರುವ ಪ್ರಭು ವಿಷ್ಣುವು ನಿನ್ನ ಕಾಲುಗಳನ್ನು ರಕ್ಷಿಸಲಿ. ಪ್ರಭು ಅಚ್ಯುತನು ನಿನ್ನ ತೋಳುಗಳನ್ನು ರಕ್ಷಿಸಲಿ. ಪ್ರಭು ಹಯಗ್ರೀವನು ನಿನ್ನ ಹೊಟ್ಟೆಯನ್ನು ರಕ್ಷಿಸಲಿ. ಪ್ರಭು ಕೇಶವನು ನಿನ್ನ ಹೃದಯವನ್ನು ರಕ್ಷಿಸಲಿ. ಪ್ರಭು ವಿಷ್ಣುವು ನಿನ್ನ ತೋಳುಗಳನ್ನು ರಕ್ಷಿಸಲಿ. ಪ್ರಭು ಉರುಕ್ರಮನು ನಿನ್ನ ಮುಖವನ್ನು ರಕ್ಷಿಸಲಿ. ಪ್ರಭು ಈಶ್ವರನು ನಿನ್ನ ಶಿರವನ್ನು ರಕ್ಷಿಸಲಿ. ಪ್ರಭು ಚಕ್ರಧರನು ನಿನ್ನ ಮುಂಭಾಗವನ್ನು ರಕ್ಷಿಸಲಿ. ಪ್ರಭು ಗದಾಧರನು ನಿನ್ನ ಬೆನ್ನನ್ನು ರಕ್ಷಿಸಲಿ. ಕೈಯಲ್ಲಿ ಬಿಲ್ಲು ಹಿಡಿದ ಪ್ರಭು ಮಧುಸೂದನನು ನಿನ್ನ ಕಣ್ಣ ದೃಷ್ಟಿಯನ್ನು ರಕ್ಷಿಸಲಿ. ಶಂಖಧಾರಿಯಾದ ಪ್ರಭು ವಿಷ್ಣುವು ನಿನ್ನ ಎಡಭಾಗವನ್ನು ರಕ್ಷಿಸಲಿ. ದೇವೋತ್ತಮ ಪುರುಷ ಉಪೇಂದ್ರನು ಮೇಲಿನಿಂದ ನಿನ್ನನ್ನು ರಕ್ಷಿಸಲಿ. ಪ್ರಭು ತಾರಕ್ಷನು ಭೂಮಿಯ ಒಳಗಿನಿಂದ ನಿನ್ನನ್ನು ರಕ್ಷಿಸಲಿ. ಪ್ರಭು ಹಲಧರನು ಎಲ್ಲ ದಿಕ್ಕುಗಳಿಂದಲೂ ನಿನ್ನನ್ನು ರಕ್ಷಿಸಲಿ. ಋಷಿಕೇಶನೆನಿಸಿದ ದೇವೋತ್ತಮ ಪುರುಷನು ನಿನ್ನ ಎಲ್ಲ ಇಂದ್ರಿಯಗಳನ್ನು ರಕ್ಷಿಸಲಿ. ಪ್ರಭು ನಾರಾಯಣನು ನಿನ್ನ ಉಸಿರನ್ನು ರಕ್ಷಿಸಲಿ. ಶ್ವೇತದ್ವೀಪದ ಪ್ರಭು ನಾರಾಯಣನು ನಿನ್ನ ಹೃದಯವನ್ನು ರಕ್ಷಿಸಲಿ. ಪ್ರಭು ಯೋಗೇಶ್ವರನು ನಿನ್ನ ಮನಸ್ಸನ್ನು ರಕ್ಷಿಸಲಿ. ಪ್ರಭು ವೃಷ್ಟಿಗರ್ಭನು ನಿನ್ನ ಧೀಶಕ್ತಿಯನ್ನು ರಕ್ಷಿಸಲಿ. ದೇವೋತ್ತಮ ಪರಮಪುರುಷನು ನಿನ್ನ ಆತ್ಮವನ್ನು ರಕ್ಷಿಸಲಿ. ನೀನು ಆಟವಾಡುತ್ತಿರುವಾಗ ಪ್ರಭು ಗೋವಿಂದನು ಎಲ್ಲ ದಿಕ್ಕುಗಳಿಂದ ನಿನ್ನನ್ನು ರಕ್ಷಿಸಲಿ. ನೀನು ನಿದ್ರಿಸುವಾಗ ಪ್ರಭು ಮಾಧವನು ನಿನ್ನನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ. ನೀನು ಕಾರ್ಯನಿರತನಾಗಿರುವಾಗ ವೈಕುಂಠಪತಿಯು ನೀನು ಕೆಳಗೆ ಬೀಳದಂತೆ ನಿನ್ನನ್ನು ರಕ್ಷಿಸಲಿ. ನೀನು ಕುಳಿತಿರುವಾಗ ವೈಕುಂಠಪತಿಯು ಎಲ್ಲ ರೀತಿಗಳಲ್ಲಿ ನಿನ್ನನ್ನು ರಕ್ಷಿಸಲಿ. ನೀನು ಆಹಾರವನ್ನು ಸೇವಿಸುತ್ತಿರುವಾಗ ಎಲ್ಲ ಯಜ್ಞಗಳ ಪ್ರಭುವು ನಿನಗೆ ಎಲ್ಲ ರಕ್ಷಣೆಯನ್ನು ನೀಡಲಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ ಓದ್ತೀರಾ ಮಾತಾಜಿ? ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ? ಹೀಗೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೀಗೆ ಮಗು ಕೃಷ್ಣನ ಅಂಗಾಂಗಗಳನ್ನು ರಕ್ಷಿಸಲು ತಾಯಿ ಯಶೋದ ವಿಷ್ಣುವಿನ ಹಲವು ನಾಮಗಳನ್ನು ಜಪಿಸಲು ಪ್ರಾರಂಭಿಸಿದಳು.
ಡಾಕಿಣಿಯರು, ಯಾತುಧಾನಿಯರು, ಕುಷ್ಮಾಂಡರು, ಯಕ್ಷರು, ರಾಕ್ಷಸರು, ವಿನಾಯಕರು, ಕೊಠರ, ರೇವತಿ, ಜ್ಯೇಷ್ಠ, ಪೂತನಿ, ಮಾತ್ರಿಕೆಯರು, ಉನ್ಮಾದರು ಮತ್ತು ಇಂತಹ ಇತರ ದುಷ್ಟಶಕ್ತಿಗಳು ಮನುಷ್ಯನು ತನ್ನ ಇರವನ್ನೇ ಮರೆಯುವಂತೆ ಮಾಡಿ ಪ್ರಾಣವಾಯುವಿಗೂ ಇಂದ್ರಿಯಗಳಿಗೂ ತೊಂದರೆ ಕೊಡುತ್ತವೆ. ಕೆಲವೊಮ್ಮೆ ಅವು ಕನಸಿನಲ್ಲಿ ಕಾಣಿಸಿಕೊಂಡು ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತವೆ. ಕೆಲವೊಮ್ಮೆ ಮುದುಕಿಯರಂತೆ ಕಾಣಿಸಿಕೊಂಡು ಮಕ್ಕಳ ರಕ್ತವನ್ನು ಹೀರುತ್ತವೆ. ಈ ಎಲ್ಲ ಬಗೆಯ ದುಷ್ಟಶಕ್ತಿಗಳಿಂದ ಮತ್ತು ಪ್ರೇತಗಳಿಂದ ತನ್ನ ಮಗುವನ್ನು ರಕ್ಷಿಸಬೇಕು ಎಂದು ತಾಯಿ ಯಶೋದೆಯ ದೃಢವಾದ ಭಾವನೆ. ಭಗವಂತನ ಪಾವನ ನಾಮವನ್ನು ಜಪಿಸುವ ಎಡೆಯಲ್ಲಿ ಈ ಶಕ್ತಿಗಳು ಮತ್ತು ಪ್ರೇತಗಳು ಇರಲು ಸಾಧ್ಯವಿಲ್ಲ. ಗೋವುಗಳ ಮಹತ್ವ ಮತ್ತು ವಿಷ್ಣುವಿನ ಪಾವನ ನಾಮದ ಮಹತ್ವ ಇದನ್ನು ಕುರಿತು ವೇದಗಳ ಆದೇಶದಲ್ಲಿ ತಾಯಿ ಯಶೋದೆಗೆ ದೃಢ ನಂಬಿಕೆ. ಆದುದರಿಂದ ತನ್ನ ಮಗು ಶ್ರೀಕೃಷ್ಣನನ್ನು ರಕ್ಷಿಸಲು ಅವಳು ಗೋವುಗಳ ಮತ್ತು ವಿಷ್ಣುವಿನ ಪಾವನ ನಾಮಗಳ ರಕ್ಷಣೆಯನ್ನು ಪಡೆದಳು. ಚರಿತ್ರೆಯ ಪ್ರಾರಂಭದಿಂದ ವೈದಿಕ ಸಂಸ್ಕೃತಿಯು ಹಸುಗಳ ಪಾಲನೆ ಮತ್ತು ವಿಷ್ಣುವಿನ ಪವಿತ್ರ ನಾಮದ ಪಠನ ಇವುಗಳ ಉಪಯೋಗವನ್ನು ಪಡೆದುಕೊಂಡಿದೆ. ವೈದಿಕ ರೀತಿಗಳಲ್ಲೂ ಈಗಲೂ ಅನುಸರಿಸುವವರು, ಅದರಲ್ಲಿಯೂ ಗೃಹಸ್ಥರು ಮನೆಯಲ್ಲಿ ಕಡೆಯ ಪಕ್ಷ 12 ಗೋವುಗಳನ್ನು ಇಟ್ಟುಕೊಂಡಿರುತ್ತಾರೆ ಮತ್ತು ಮನೆಯಲ್ಲಿ ಪ್ರತಿಷ್ಠಾಪಿಸಿರುವ ವಿಷ್ಣುವಿನ ಮೂರ್ತಿಯನ್ನು ಪೂಜಿಸುತ್ತಾರೆ. ಕೃಷ್ಣನು ತನ್ನನ್ನು ತಾನೇ ರಕ್ಷಿಸಿಕೊಂಡಿದ್ದ. ಅವನನ್ನು ರಕ್ಷಿಸುವ ಅಗತ್ಯವೇ ಇರಲಿಲ್ಲ. ಆದರೆ ವೃಂದಾವನದ ಹಿರಿಯ ಗೋಪಿಯರು ಕೃಷ್ಣನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದರೆ ಅವನನ್ನು ರಕ್ಷಿಸಲು ಬಯಸಿದರು. ಕೃಷ್ಣನು ಮಗುವಿನ ರೂಪದ ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಮಗುವನ್ನು ರಕ್ಷಿಸಲು ಎಲ್ಲ ವಿಧಿಗಳು ಮುಗಿದ ನಂತರ ಯಶೋದೆಯು ಮಗುವನ್ನು ಕೃಷ್ಣನನ್ನು ಎತ್ತಿಕೊಂಡು ತಾನೇ ಮೊಲೆಯೂಡಿಸಿದಳು. ವಿಷ್ಣು ಮಂತ್ರದ ರಕ್ಷೆ ಇರುವಾಗ ಮಗುವು ಕ್ಷೇಮವಾಗಿರುತ್ತದೆ ಎಂದು ಯಶೋದೆಗೆ ಎನಿಸಿತು. ಈ ಮಧ್ಯೆ ಕಂದಾಯವನ್ನು ಕಟ್ಟಲು ಮಥುರೆಗೆ ಹೋಗಿದ್ದ ಗೋಪಾಲಕರೆಲ್ಲರೂ ಹಿಂದಿರುಗಿದರು. ಪೂತನಿಯ ದೈತ್ಯ ದೇಹವನ್ನು ಕಂಡು ಅಚ್ಚರಿಪಟ್ಟರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕಾಮಾಕ್ಷಿ ಮಾತಾಜಿ ಓದಿ. ಕಾಮಾಕ್ಷಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಂದ ಮಹಾರಾಜನು ವಸುದೇವನ ಭವಿಷ್ಯವಾಣಿಯನ್ನು ಸ್ಮರಿಸಿಕೊಂಡನು. ಅವನೊಬ್ಬ ಮಹಾಸಾಧು ಮತ್ತು ಯೋಗಿ ಎಂದು ಭಾವಿಸಿದನು. ಇಲ್ಲವಾದರೆ ತಾನು ಬೃಂದಾವನದಲ್ಲಿ ಇಲ್ಲದಿದ್ದಾಗ ಆಗುವ ಘಟನೆಯನ್ನು ಅವನು ಮೊದಲೇ ಹೇಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಬೃಂದಾವನದ ನಿವಾಸಿಗಳೆಲ್ಲ ಪೂತನಿಯ ದೈತ್ಯ ಶರೀರವನ್ನು ತುಂಡು ತುಂಡಾಗಿ ಕತ್ತರಿಸಿದರು. ಸೌದೆಯಲ್ಲಿ ಅದನ್ನು ಸುಡಲು ಪ್ರೇರಿಸಿದರು. ಪೂತನಿಯ ದೇಹದ ಅಂಗಾಂಗಗಳು ಉರಿಯುತ್ತಿದ್ದಾಗ ಎದ್ದ ಹೊಗೆಯನ್ನು ಸುವಾಸನೆಯಿದ್ದಿತು. ಏಕೆಂದರೆ ಅವಳನ್ನು ಕೊಂದವನು ಕೃಷ್ಣ. ಹೇಗೆಂದರೆ ರಾಕ್ಷಸಿ ಪೂತನಿಯ ಪಾಪಕೃತ್ಯಗಳನ್ನೆಲ್ಲ ತೊಳೆದು ಹೋದವು. ಅವಳಿಗೆ ಸ್ವರ್ಗಲೋಕದ ಶರೀರ ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಪೂತನಿಯು ಕೃಷ್ಣನನ್ನು ಕೊಲ್ಲಲು ಬಂದಳು. ಆದರೆ ಅವನು ಅವಳ ಹಾಲನ್ನು ಕುಡಿದುದರಿಂದ ಕೂಡಲೇ ಪರಿಶುದ್ಧಳಾದಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣಕ್ಕೆ ದಿವ್ಯ ಗುಣವು ಉಂಟಾಯಿತು. ಸಣ್ಣ ಮಕ್ಕಳನ್ನು ಕೊಲ್ಲುವುದೊಂದೇ ಅವಳ ಕೆಲಸ. ಅವಳಿಗೆ ರಕ್ತ ಮಾತ್ರವೇ ಪ್ರಿಯ. ಆದರೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಪಟ್ಟರೂ ಅವನಿಗೆ ಹಾಲನ್ನು ನೀಡಿದುದರಿಂದ ಅವಳಿಗೆ ಮುಕ್ತಿಯು ದೊರಕಿತು. ಇನ್ನು ಕೃಷ್ಣನ ತಾಯಿ ಅಥವಾ ತಂದೆ ಎನ್ನುವ ವಾತ್ಸಲ್ಯ ಭಾವವಿರುವ ಇತರರ ವಿಷಯ ಹೇಳುವುದೇನು? ಕೃಷ್ಣನು ದೇವೋತ್ತಮ ಪರಮಪುರುಷನು, ಎಲ್ಲ ಜೀವಿಗಳ ಪರಮಾತ್ಮನು. ಆದುದರಿಂದ ಪರಿಶುದ್ಧ ಭಕ್ತರು ಬಹು ಪ್ರೀತಿಯಿಂದ ಅವನ ಸೇವೆ ಮಾಡುತ್ತಾರೆ. ಆದುದರಿಂದ ಪ್ರಭುವಿನ ಸೇವೆಯಲ್ಲಿ ಸ್ವಲ್ಪ ಶಕ್ತಿಯನ್ನು ವಿನಿಯೋಗಿಸಿದರೂ ಅಂತಹ ಭಕ್ತನಿಗೆ ಅಧಿಕವಾದ ದಿವ್ಯ ಫಲವು ದೊರೆಯುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. ಸ್ವಲ್ಪ ಅಪಿ ಅಸ್ಯ ಧರ್ಮಸ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯು
ಎಷ್ಟು ಭವ್ಯವಾದುದೆಂದರೆ ತಿಳಿದೋ ತಿಳಿಯದೆಯೋ ಕೃಷ್ಣನಿಗೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದರೂ ಅದರಿಂದ ಬಹು ಹೆಚ್ಚಿನ ಪ್ರತಿಫಲ ಉಂಟು. ಮರಗಳ ಹೂವುಗಳಿಂದ ಕೃಷ್ಣನನ್ನು ಅರ್ಚಿಸುವ ಪದ್ಧತಿಯು ಮರದ ದೇಹದಲ್ಲಿ ವಾಸಿಸುವ ಜೀವಿಗೆ ಫಲದಾಯಕವೇ. ಕೃಷ್ಣನಿಗೆ ಫಲಪುಷ್ಪಗಳನ್ನು ಅರ್ಪಿಸಿದಾಗ ಅವುಗಳನ್ನು ಕೊಟ್ಟು ಮರಕ್ಕೂ ಪರೋಕ್ಷವಾಗಿ ಉಪಕಾರವಾಗುತ್ತದೆ. ಆದುದರಿಂದ ಅರ್ಚನೆಯ ಪ್ರಕ್ರಿಯೆಯು ಎಲ್ಲರಿಗೂ ಫಲವನ್ನು ನೀಡುತ್ತದೆ. ಬ್ರಹ್ಮ ಶಿವರಂತಹ ದೇವತೆಗಳ ಅರ್ಚನೆಗೆ ಅರ್ಹನು ಶ್ರೀಕೃಷ್ಣ. ಅದೇ ಕೃಷ್ಣನು ಪುಟ್ಟ ಮಗುವಾಗಿ ಪೂತನಿಯ ಮಡಿಲಲ್ಲಿ ಆಡಿದನೆಂಬುದು ಅವಳ ಭಾಗ್ಯ. ಮಹರ್ಷಿಗಳು ಮಹಾಭಕ್ತರು ಪೂಜಿಸುವ ತನ್ನ ಚರಣ ಕಮಲಗಳನ್ನು ಕೃಷ್ಣನು ಪೂತನಿಯ ಮೇಲೆ ಇರಿಸಿದ್ದ. ಜನರು ಕೃಷ್ಣನನ್ನು ಪೂಜಿಸಿ ನೈವೇದ್ಯವನ್ನು ಮಾಡುತ್ತಾರೆ. ಆದರೆ ಅವನು ತಂತಾನೆ ಪೂತನಿಯ ದೇಹದಿಂದ ಹಾಲನ್ನು ಕುಡಿದ. ಶತ್ರುವಾಗಿ ಏನನ್ನೋ ಕೊಡಲು ಬಂದ ಪೂತನಿಗೆ ಇಷ್ಟು ಒಳ್ಳೆಯದಾದರೆ ಕೃಷ್ಣನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಪೂಜಿಸುವುದರ ಫಲವನ್ನು ಯಾರು ಅಳೆಯಬಹುದು ಎಂದು ಭಕ್ತರು ಸ್ತುತಿಸುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ. ಆರತಿ ಮಾತಾಜಿ ಓದಿ. ಆರತಿ ಮಾತಾಜಿ. ರೀನಾ ಮಾತಾಜಿ ಓದ್ತಿರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಹರೇ ಕೃಷ್ಣ ಓದಿ ಮಾತಾಜಿ. ಬೇರೆ ಯಾವ ಕಾರಣಕ್ಕಾಗಿ ಅಲ್ಲಿಂದ ಬೇರೆ ಯಾವ ಕಾರಣಕ್ಕಾಗಿ ಅಲ್ಲದಿದ್ದರೂ ಇಷ್ಟೊಂದು ಫಲವು ಭಕ್ತನಿಗಾಗಿ ಕಾದಿವೆ ಎನ್ನುವ ಕಾರಣಕ್ಕಾಗಿಯಾದರೂ ಕೃಷ್ಣನನ್ನು ಅರ್ಚಿಸಬೇಕು. ಪೂತನಿಯು ದುಷ್ಟಳಾದರೂ ದೇವೋತ್ತಮ ಪರಮ ಪುರುಷನ ತಾಯಿಯಂತೆಯೇ ಆಕೆ ಉದ್ಧಾರವಾದಳು. ಕೃಷ್ಣನಿಗೆ ಹಾಲನ್ನು ಸಮರ್ಪಿಸಿದ ಗೋವುಗಳು ಗೋಪಿಯರು ದಿವ್ಯ ಸ್ಥಾನಕ್ಕೆ ಏರಿದರು ಎನ್ನುವುದು ಸ್ಪಷ್ಟ. ಮುಕ್ತಿಯಿಂದ ಪ್ರಾರಂಭಿಸಿ ಪ್ರಾಪಂಚಿಕವಾಗಿ ಕಲ್ಪಿಸಿಕೊಂಡ ಯಾವುದೇ ಅಪೇಕ್ಷೆಯವರೆಗೆ ಕೃಷ್ಣನು ಏನನ್ನೇ ಆದರೂ ನೀಡಬಲ್ಲ. ಆದುದರಿಂದ ಅಷ್ಟು ಹೊತ್ತು ಕೃಷ್ಣನು ಪೂತನಿಯ ಎದೆಹಾಲನ್ನು ಕುಡಿದಿದ್ದರಿಂದ ಅವಳಿಗೆ ಮುಕ್ತಿಯು ದೊರಕಿತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕೃಷ್ಣನಲ್ಲಿ ಅಷ್ಟೊಂದು ಪ್ರೀತಿಯೂ ಇದ್ದ ಗೋಪಿಯರಿಗೆ ಮುಕ್ತಿ ದೊರೆಯಿತು ಎನ್ನುವುದರಲ್ಲಿ ಸಂದೇಹವಿರಲು ಹೇಗೆ ಸಾಧ್ಯ? ವೃಂದಾವನದಲ್ಲಿ ಕೃಷ್ಣನನ್ನು ಪ್ರೀತ್ಯಾದರಗಳಿಂದ ಸೇವಿಸಿದ ಗೋಪಿಯರಿಗೆ, ಗೋಪಾಲಕರಿಗೆ ಮತ್ತು ಗೋವುಗಳಿಗೆ ನಿಸ್ಸಂದೇಹವಾಗಿ ಭವ ಬಂಧನದಿಂದ ಬಿಡುಗಡೆಯಾಯಿತು. ಉರಿಯುತ್ತಿದ್ದ ಪೂತನಿಯಿಂದ ಬಂದ ಸುವಾಸನೆಯನ್ನು ಆಘ್ರಾಣಿಸಿದ ವೃಂದಾವನ ವಾಸಿಗಳು ಈ ಸುವಾಸನೆಯು ಎಲ್ಲಿಂದ ಬರುತ್ತಿದೆ ಎಂದು ಪರಸ್ಪರರನ್ನು ಕೇಳಿದರು. ಒಂದ್ ನಿಮಿಷ ಮಾತಾಜಿ, ಕಾಣಿಸ್ತಿಲ್ಲ ಈ ಸ್ಕ್ರೀನ್. ಮಾತನಾಡುತ್ತಿರುವಾಗ ಅವರಿಗೆ ಇದು ಬಂದದ್ದು ಉರಿಯುತ್ತಿದ್ದ ಪೂತನಿಯಿಂದ ಬಂದು ಎಂದು ಅರ್ಥವಾಯಿತು. ಅವರಿಗೆ ಕೃಷ್ಣನೇ ತುಂಬಾ ಪ್ರೀತಿ. ಕೃಷ್ಣನು ಪೂತನಿಯನ್ನು ಕೊಂದ ಎಂದು ಕೇಳುತ್ತಲೇ ಅವರು ಪ್ರೀತಿಯಿಂದ ಪುಟ್ಟ ಮಗುವನ್ನು ಹರಸಿದರು. ಪೂತನಿಯ ದೇಹವು ಸುಟ್ಟ ನಂತರ ನಂದ ಮಹಾರಾಜನು ಮನೆಗೆ ಬಂದು ಪುಟ್ಟ ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ಮುಂದಲೆಯನ್ನು ಆಘ್ರಾಣಿಸಿದನು. ಹೀಗೆ ಅವನಿಗೆ ತನ್ನ ಮಗುವು ದೊಡ್ಡ ಆಪತ್ತಿನಿಂದ ಪಾರಾಯಿತು ಎಂದು ಸಮಾಧಾನವಾಯಿತು. ಕೃಷ್ಣನು ಪೂತನಿಯನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳುವವರನ್ನೆಲ್ಲ ಶ್ರೀ ಶುಕಮುನಿಗಳು ಹರಸಿದ್ದಾರೆ. ನಿಶ್ಚಯವಾಗಿಯೂ ಗೋವಿಂದನು ಅವರಲ್ಲಿ ಸುಪ್ರೀತನಾಗುತ್ತಾನೆ. ಪೂತನಿಯ ಸಂಹಾರ ಎನ್ನುವ 6ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓದಿದ ಎಲ್ರಿಗೂ ಧನ್ಯವಾದಗಳು. ಪೂತನಿಯ ಸಂಹಾರ ಎಷ್ಟು ಚೆನ್ನಾಗಿದೆ ಕತೆ ಅಲ್ವಾ? ಎಷ್ಟು ಸಲ ಕೇಳಿದ್ರು ಕೇಳುವ ಅನಿಸ್ತಾ ಇದೆ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಪೂತನಿಯ ಸಂಹಾರ ಅನ್ನೋ 6ನೇ ಅಧ್ಯಾಯ ಕೃಷ್ಣ ಬುಕ್ ಅಲ್ಲಿ ಈ ಎಲ್ಲಾ ಕಥೆಗಳು 10ನೇ ಸ್ಕಂದದಲ್ಲಿದೆ. ನಿಮ್ಗೆ ಸ್ವಲ್ಪ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. 10ನೇ ಸ್ಕಂದಕ್ಕೆ ಹೋಗುವಾಗ ಎಲ್ಲ ಸಿಗ್ತದೆ, ಡಿಟೇಲ್ ಆಗಿ ಕೊಡ್ತಾರೆ.
ನಂದ ಮಹಾರಾಜನು ಅಲ್ಲಿ ನಂದ ಮಹಾರಾಜ ಇಲ್ಲಿಗೆ ಹೋಗಿದ್ದ ಅಲ್ವಾ, ಮಥುರದಿಂದ ಯಾರಿಗೆ ಕಂಸನಿಗೆ ಇದು ಕೊಡ್ಲಿಕ್ಕೆ ಹೋಗಿರ್ತಾನೆ, ಕಪ್ಪ ಕಾಣಿಕೆ. ಆಗ ಅಲ್ಲಿ ವಸುದೇವನಿಗೆ ಭೇಟಿ ಆಗ್ತಾನೆ, ಜೈಲಿನಿಂದ ಹೊರಗೆ ಬಂದಿರ್ತಾನ ಅವನು, ಅಲ್ಲಿ ಭೇಟಿ ಆಗ್ತಾನೆ. ಭೇಟಿಯಾಗಿ ವಾಪಸ್ ಬಂದಿರೋದಿಲ್ಲ. ಅಲ್ಲಿ ಒಂದು ವಿಷಯ ಹೇಳ್ತಾನೆ, ನೀನ್ ಇಲ್ಲಿದ್ಯಾ, ಅಲ್ಲಿ ಏನಾದ್ರೂ ತೊಂದ್ರೆ ಆಗ್ಬೋದು ಅಂತ ಹೇಳ್ಕೊಂಡು. ಅದು ಮನಸ್ಸಲ್ಲೇ ಇರ್ತದೆ ಅವನಿಗೆ. ಅಲ್ಲಿಂದ ಕೂಡ್ಲೆ ಹೊರಡ್ತಾನ ಅವನು. ಗೋಕುಲದಲ್ಲಿ ಏನಾದ್ರೂ ತೊಂದರೆ ಆದೀತು ಎಂದ ವಸುದೇವನ ಮಾತನ್ನು ಕೇಳ್ಕೊಂಡು ಏನ್ ಮಾಡ್ತಾನೆ ಅವನು, ನಿಶ್ಚಯವಾಗಿದ್ದು ಸ್ನೇಹದ ಸೂಚನೆ. ಅಂದ್ರೆ ಅವನು ತುಂಬಾ ಸ್ನೇಹಿತರವರು. ವಸುದೇವ ಯಾವಾಗ್ಲೂ ಸತ್ಯವನ್ನೇ ಮಾತಾಡ್ತಾನೆ. ಮತ್ತೆ ಅವನು ತುಂಬಾ ತಪಸ್ಸನ್ನೆಲ್ಲ ಮಾಡಿದನಲ್ವಾ, ಒಳ್ಳೆ ಒಂದು ಶಕ್ತಿ ಅವನಲ್ಲಿ ಇರಬಹುದು ಅಂತ ಇವನು ಎಣಿಸ್ತಾನೆ. ಆದ್ರಿಂದ ನಂದನು ಇವರಲ್ಲಿ ಒಂದಿಷ್ಟು ಸತ್ಯವಿದೆ ಎಂದುಕೊಂಡ. ಅದರಿಂದ ಭಯದಿಂದ ಏನ್ ಮಾಡ್ತಾನೆ, ಭಗವಂತನ ರಕ್ಷಣೆಗಾಗಿ ಓಡೋಡಿ ಬರ್ತಾನೆ. ಗೊತ್ತಿಲ್ಲ ಅವನಿಗೆ ಭಗವಂತ ಅಂತ. ತನ್ನ ಮಗುವಿನ ರಕ್ಷಣೆಗಾಗಿ ಓಡಿ ಬರ್ತಾನೆ. ಇಲ್ಲಿ ಓಡಿ ಬರುವಾಗ ಭಕ್ತನು ಕೃಷ್ಣನನ್ನು ಧ್ಯಾನಿಸುವುದು ಸಹಜವೇ, ಏಕೆಂದ್ರೆ ಅವನಿಗೆ ಬೇರೆ ಆಶಯವಿಲ್ಲ. ಅಂದ್ರೆ ಈ ಭಗವಂತ ತನ್ನ ಮಗುವನ್ನು ರಕ್ಷಣೆ ಮಾಡ್ಲಿ ಅಂತ ಅವನು ಯಾವಾಗ್ಲೂ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದ. ಅದು ತುಂಬಾ ಭಕ್ತ ನಂದ ಮಹಾರಾಜ. ಹಾಗೆ ಅವನ ದೇವೋತ್ತಮ ಪರಮ ಪುರುಷನನ್ನು ಬೇಡ್ಕೊಳ್ತಾನಂತೆ, ಮಗುವಿಗೆ ಅಪಾಯ ಆಗದಿರ್ಲಿ ಅಂತ ಬೇಡ್ಕೊಳ್ತಾ ಬರ್ತಾನೆ. ಹಾಗೆ ತನ್ನ ರಾಕ್ಷಸ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ಕಂಸನು ಪೂತನಿ ಎನ್ನುವ ಮಾಟಗಾತಿ ನಗರಗಳಲ್ಲಿ ಕಳಿಸ್ತಾನೆ. ಅವಳಿಗೆ ಏನ್ ಕಳಿಸ್ತಾನೆ, ಅಲ್ಲಿ ಎಲ್ಲ 10 ದಿನಗಳಲ್ಲಿ ಒಳಗೆ ಯಾರ್ಯಾರು ಹುಟ್ಟಿದರೆ ಆ ಮಕ್ಕಳನ್ನೆಲ್ಲ ನೀನು ಕೊಂದು ಬರ್ಬೇಕು ಅಂತ ಅವಳನ್ನು ಕಳಿಸ್ತಾನೆ. ಅವಳು ತುಂಬಾ ಭಯಂಕರವಾದ ರಾಕ್ಷಸಿ ಅಂತ ಹೇಳಿದರೆ. ಅವಳು ಮೇಲೆ ಮಾಡಿ ಮಾತಾಡಿ. ಅಲ್ಲಿ ಎಲ್ಲಿ ಸಹ ಹುಲ್ಲುಗಾವಲಲ್ಲಿ ಗಾವಲುಗಳಲ್ಲಿ ಎಲ್ಲಿ ಸಿಗ್ತಾರೆ ಎಲ್ಲ ಮಕ್ಕಳನ್ನು ಕೊಲ್ಲು ಅಂತ ಆದೇಶ ಮಾಡ್ತಾನೆ. ಅವಳೆಲ್ಲರನ್ನು ಕೊಲ್ತಾ ಬರ್ತಾಳೆ. ಕೊಲ್ತಾ ಬಂದು ಅವಳಿಗೆ ಅದು ಒಂದು ದುಷ್ಟ ಜಾಣ್ಮೆ ಅಂತೆ, ಪಾಪ ಮಕ್ಕಳನ್ನೆಲ್ಲ ಕೊಲ್ಲುವಂತದ್ದು. ಆ ಪಾವನ ನಾಮಗಳನ್ನು ಜಪಿಸದಿರುವಾಗ, ಅಂದ್ರೆ ಈ ದುಷ್ಟ ಶಕ್ತಿಗಳೆಲ್ಲ ಯಾವಾಗ ಬರ್ತವೆ, ಈ ರಾಕ್ಷಸರು ದುಷ್ಟ ಶಕ್ತಿಗಳಂದ್ರೆ ನಮ್ಮ ಮನೆಯಲ್ಲಿ ಭಗವಂತನ ನಾಮಸ್ಮರಣೆ ಇಲ್ಲದಾಗ, ನಾವು ಜಪ ಭಜನೆ ಮಾಡೋದು ನಿಲ್ಲಿಸಿದಾಗ, ಕರ್ಕೊಂಡು ಹೋದ ಜಪ ನಾಮಸ್ಮರಣೆ ಎಲ್ಲ ಮಾಡುದು ನಿಲ್ಲಿಸ್ತೇವಲ್ವಾ, ಭಗವಂತನ ಭಕ್ತಿ ಸೇವೆಯನ್ನು ಮಾಡುದು ಯಾವಾಗ ನಿಲ್ಲಿಸ್ತೇವೋ ಅಲ್ಲಿ ಇಂತಹ ಮಾಟ ಮಂತ್ರಗಳು ನಮ್ಗೆ ಪ್ರಯೋಗ ಆದ್ರೆ ಅದು ನಮ್ಗೆ ತಾಗ್ತದೆ, ಇಲ್ಲಾಂದ್ರೆ ತಾಗುದಿಲ್ಲ. ಎಲ್ಲಿ ಭಗವಂತನ ಭಕ್ತಿ ಸೇವೆ ಇದೆ ಅಥವಾ ಭಗವಂತನ ನಾಮ ಜಪ ಇದೆ, ಅಲ್ಲಿ ಆ ಒಂದು ವಾತಾವರಣ ಎಲ್ಲ ಪರಿಶುದ್ಧ ಆಗ್ತದೆ, ದುಷ್ಟ ಶಕ್ತಿಗಳು ಬರುದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಪ್ರಭುಪಾದ್ರು ಒಂದು ದೊಡ್ಡ ಭೂತ ಬಂಗ್ಲೆ, ಅಲ್ಲಿ ಯಾರು ಹೋಗ್ತಿರ್ಲಿಲ್ಲ, ಭೂತ ಇತ್ತು ಅಂತ ಹೇಳ್ಕೊಂಡು ಹೆದರ್ತಾ ಇದ್ರು. ಇವರಿಗೆ ಜಾಗ ಸಿಗ್ತಿರ್ಲಿಲ್ಲ ದೇವಸ್ಥಾನ ಕಟ್ಲಿಕ್ಕೆ. ಆಗ ಅವರು ಆ ಭೂತ ಬಂಗ್ಲೆಯನ್ನು ತಕೊಳ್ತಾರಂತೆ. 3 ಸುತ್ತು ಹರಿನಾಮ ಸಂಕೀರ್ತನೆ ಮಾಡಿ ಅದ್ರೊಳಗೆ ಪ್ರವೇಶ ಮಾಡ್ತಾರೆ. ಯಾವ ಭೂತ ಕೂಡ ಏನಿಲ್ಲ, ಅಲ್ಲಿ ದೇವಸ್ಥಾನ ಕಟ್ತಾರೆ. ಅದೇ ತರ ಕೃಷ್ಣನ ನಾಮ ಉಚ್ಚಾರಣೆ ಮಾಡಿದ್ರೆ ಇಲ್ಲಿ ಭೂತಗಳು ಯಾವುದು ಬರುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ, ಭೂತ ಪ್ರೇತಗಳು, ವಿಪತ್ತುಗಳು, ಈ ತರ ಎಲ್ಲ ಅಂಶಗಳು ಕೂಡಲೇ ಮಾಯವಾಗಿ ಬಿಡುತ್ತವೆ ಭಗವಂತನ ನಾಮಸ್ಮರಣೆ ಇದ್ರೆ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ ಕೃಷ್ಣನ ಪವಿತ್ರ ಹೆಸರನ್ನು ಎಲ್ಲ ಅಂಶಗಳು ಕೂಡಲೇ ಮಾಯ ಮಾಡ್ತವೆ ಅಂತ ಹೇಳ್ತಾರೆ. ಮತ್ತೆ ಶ್ರದ್ಧೆಯಿಂದ ಜಪಿಸಿದ ಕಡೆ ಅದರಲ್ಲಿಯೂ ಪರಮಪ್ರಭುವೇ ಇದ್ದ ವೃಂದಾವನದಲ್ಲಿ, ಇಲ್ಲಿ ಭಗವಂತ ಇದ್ದಾನೀಗ, ಅವ್ರಿಗೆ ಗೊತ್ತಿಲ್ಲ ಭಗವಂತ ಅನ್ನೋದು. ಆ ಕಡೆ ಇದು ಸತ್ಯವಾಗಿಯೇ ನಡೀತದೆ. ಅಂದ್ರೆ ಯಾವ ದುಷ್ಟಶಕ್ತಿ ಕೂಡ ಅವಳಿಗೆ ಇಲ್ಲಿ ಜಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಂದ ಮಹಾರಾಜನ ಸಂದೇಹಗಳಿಗೆ ಕೃಷ್ಣನಲ್ಲಿ ಅವನಿಗಿದ್ದ ಪ್ರೀತಿಯೇ ಕಾರಣ ಹೇಳ್ತಾರೆ. ಅಂದ್ರೆ ಪ್ರೀತಿಯಿಂದ ಅವನು ರಕ್ಷಣೆ ಮಾಡ್ತಾನೆ ಅನ್ನೋ ಧೈರ್ಯ ಇತ್ತು ಅವನಿಗೆ. ಇಂತಹ ಮಾಟಗಾತಿಯರಿಗೆ ಖೇಚರಿ ಅಂತ ಹೇಳ್ತಾರೆ. ಅವಳು ಎಲ್ಲ ಆಕಾಶದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಿರುಗುತ್ತಾರಂತೆ. ಈ ರಾಕ್ಷಸರಿಗೆಲ್ಲ ಬೇರೆ ಬೇರೆ ಸಿದ್ಧಿಗಳಿವೆ, ಹಗುರ ಆಗುದು, ಭಾರ ಆಗುದು, ತಿರುಗಾಡುದು, ಸಣ್ಣದಾಗುದು. ಇವಳಿಗೆ ಎಲ್ಲ ಕಡೆ ತಿರುಗುವಂತದ್ದು. ಅದಕ್ಕೆ ಅವಳಿಗೆ ಖೇಚರಿ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಆಕಾಶದಲ್ಲೆಲ್ಲ ಹಾರಾಡ್ತಾಳಂತೆ ಅವಳು. ದುಷ್ಟ ವಿದ್ಯೆಯನ್ನು ಈಗಲೂ ಕೆಲವರು ಹೆಂಗಸರು ಇದು ಭಾರತದ ಉತ್ತರ ಭಾರತದಲ್ಲೆಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ. ವಾಯುವ್ಯ ದಿಕ್ಕಿನಲ್ಲಿ ಕೆಲವು ಹೆಂಗಸರು ಈಗಲೂ ಪ್ರಯೋಗ ಮಾಡ್ತಾರಂತೆ ಇದನ್ನು, ಒಂದು ಕೆಟ್ಟ ಕೆಲಸಗಳನ್ನು ಮಾಡುವಂತಹದ್ದು. ಮರದ ಕೊಂಬೆಯ ಮರದ ಮೇಲೆ ಅವರ ಸ್ಥಳಕ್ಕೆ ಹೋಗಬಲ್ಲರು. ಒಂದು ಮರದಿಂದ ಒಂದು ಮರಕ್ಕೆ ಹಾರ್ತಾರಂತೆ, ಗೆಲ್ಲಿಗೆ. ಅಂತವರು ಪೂತನಿಗೆ ಅಂತಹ ಮಾಟ ಗೊತ್ತಿತ್ತು ಅಂತ ಹೇಳ್ತಾರೆ. ಆದ್ದರಿಂದ ಅವಳನ್ನು ಭಾಗವತದಲ್ಲಿ ಖೇಚರಿ ಅಂತ ಕರೀತಾರೆ. ನಂದ ಮಹಾರಾಜನು ವಾಸವಾಗಿದ್ದ ಗೋಕುಲ ಪ್ರದೇಶವನ್ನು ಪೂತನಿ ಹೇಗೆ ಪ್ರವೇಶ ಮಾಡ್ತಾಳೆ, ಸುಂದರ ಸ್ತ್ರೀಯಾಗಿ ಬರ್ತಾಳೆ, ಅಪ್ಸರೆಯಾಗಿ ಕಾಣ್ತಾಳೆ ಅವಳು.
ಇವಳು ಯಾರಪ್ಪ ದೇವತೆ ಭೂಮಿಗೆ ಇಳಿದು ಬಂದ್ಲೇನೋ ಅಂತ ಎಣಿಸ್ತಾರೆ ಅಲ್ಲಿಯ ಗೋಪಿಕೆಯರೆಲ್ಲ. ನೋಡಿ ಅವಳನ್ನು ಏನು ಮಾತಾಡೋದಿಲ್ಲ, ಸೀದಾ ಬರ್ಲಿಕ್ಕೆ ಬಿಡ್ತಾರೆ. ಅವಳು ಸೀದಾ ನಂದನ ಮನೆ ಒಳಗೆ ಹೊಕ್ತಾಳೆ. ಹೊಕ್ಕುವಾಗ ಅಲ್ಲಿ ಯಶೋದ ಮನೆಯಲ್ಲೇ ಸೀದಾ ಬರ್ತಾಳೆ. ಅವ್ರು ಹೇಳ್ತಾರೆ ಮೇಲಿದ್ದ ನಿತಂಬಗಳು, ನಿತಂಬ ಅಂದ್ರೆ ಹಣೆಯನ, ನನಗೆ ಅಷ್ಟು ಗೊತ್ತಿಲ್ಲ, ಉಬ್ಬಿದ ಮತ್ತೆ ಸ್ತನಗಳು, ಬೆಂಡೋಲೆಗಳು ಮತ್ತು ಜಡೆಯಲ್ಲಿ ಹೂಗಳಿಂದ ಅವಳು ಲಾವಣ್ಯವತಿಯಾಗಿ ಕಾಣ್ತಿದ್ಲು ಅಂತ ಹೇಳ್ತಾರೆ. ಮತ್ತೆ ತೆಳುವಾದ ಸೊಂಟ, ಅವಳು ಇನ್ನೂ ಸುಂದರಿಯಾಗಿ ಕಾಣ್ತಿದ್ಲು. ಪ್ರತಿಯೊಬ್ಬರ ಕಡೆಯು ಆಕರ್ಷಕ ನೋಟವನ್ನು ಬೀರ್ತಿದ್ಲಂತೆ ಅವಳು. ಅಂದ್ರೆ ಅಟ್ರಾಕ್ಷನ್ ಮಾಡ್ತಾ ಇದ್ಲು, ಅಂದ್ರೆ ಇವಳು ರಾಕ್ಷಸಿ ಅನ್ನೋದು ಗೊತ್ತಾಗ್ಬಾರ್ದಲ್ವಾ, ಅದಕ್ಕೆ ಅವಳು ಆತರ ಎಲ್ಲ ಮಾಡ್ತಾ ಇದ್ಲು. ಅವಳ ಮುಖದಲ್ಲಿ ನಸುನಗೆ ಬೆಳಗುತ್ತಿತ್ತು. ಆದ್ರಿಂದ ಬೃಂದಾವನ ಜನರೆಲ್ಲ ಮನಸ್ಸನ್ನು ಅವಳು ಏನ್ ಮಾಡ್ತಾಳೆ, ಪಾಕೆಟ್ ಮಾಡಿ ಬಿಡ್ತಾಳೆ. ಇವಳು ಸುಂದರ ಇದ್ದಾಳೆ, ಇವಳು ಯಾರು ಅಪ್ಸರೆ ಇರ್ಬೋದು, ತುಂಬಾ ಚೆನ್ನಾಗಿದ್ದಾಳೆ, ನಡು ಸಣ್ಣ ಇದೆ, ಒಳ್ಳೆ ಶೃಂಗಾರ ಮಾಡ್ಕೊಂಡು ಬರ್ತಾಳೆ, ನಗ್ಸುನಗ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಇವರೆಲ್ಲ ಯಾರೋ ಒಬ್ಳು ದೇವತೆ ಭೂಮಿಗೆ ಇಳ್ಕೊಂಡು ಬಂದಾಳೇನೋ ಅಂತ ಎಣಿಸ್ಕೊಳ್ತಾರೆ ಕಾಣ್ಬೇಕು ಅವ್ರು. ಅವ್ರೇನ್ ಮಾಡ್ತಾರೆ, ಅವಳ ಕೈಯಲ್ಲಿ ಒಂದು ತಾವರೆ ಹೂ ಇರ್ತದಂತೆ, ಭಾಗ್ಯ ದೇವತೆ ಕೈಯಲ್ಲಿ ಇರ್ತದಲ್ಲ ಆತರ. ಮುಗ್ಧ ಗೋಪಿಯರು ಅವಳನ್ನು ಭಾಗ್ಯ ದೇವತೆ ಅಂತ ಅವರು ಭಾವಿಸ್ತಾರೆ. ಅವಳ ಮೋಹಕ ಚೆಲುವಿನಿಂದಾಗಿ ಓಡಾಟಕ್ಕೆ ಯಾರು ಅಡ್ಡಿ ಮಾಡುದಿಲ್ಲ. ಇವಳು ಸುಂದರಿ ಇದ್ದಾಳೆ, ಇವಳು ರಾಕ್ಷಸಿ ಅನ್ನೋದು ಹೇಗ್ ಗೊತ್ತಾಗ್ತದೆ ಅಲ್ವಾ, ಗೊತ್ತಾಗ್ಲೇ ಇಲ್ಲ ಅವರಿಗೆ. ಆಮೇಲೆ ಏನ್ ಮಾಡ್ತಾರೆ ಅವರು, ಅದರಿಂದ ಅವಳು ಸುಲಭವಾಗಿ ನಂದ ಮಹಾರಾಜನ ಮನೆಗೆ ಹೋಗ್ತಾಳೆ. ಅಸಂಖ್ಯಾತ ಮಕ್ಕಳನ್ನು ಕೊಂದಿದ್ದ ಪೂತನಿ ಪುಟ್ಟದೊಂದು ಹಾಸಿಗೆಯಲ್ಲಿ ಮಲಗಿದ ಕೃಷ್ಣನನ್ನು ಕಾಣ್ತಾಳೆ. ಕೃಷ್ಣನನ್ನು ಕಂಡ ಕೂಡ್ಲೆ ಗೊತ್ತಾಗ್ತದೆ ಅವಳಿಗೆ, ಅವನಿಗೆ ಅಸಮಾನವಾದ ಶಕ್ತಿ ಇದೆ ಅಂತ ಹೇಳ್ಕೊಂಡು. ಈ ಮಗುವನ್ನು ನೋಡಿದ ಕೂಡಲೇ ಅವಳಿಗೆ ಅರ್ಥ ಆಗ್ತದೆ. ಮತ್ತೆ ಅವಳೇನ್ ಮಾಡ್ತಾಳೆ, ಬ್ರಹ್ಮಾಂಡವನ್ನೇ ಕೂಡಲೇ ನಾಶ ಮಾಡಬಲ್ಲದು ಈ ಮಗು ಅಂತ ಯೋಚನೆ ಮಾಡ್ತಾಳೆ ಅವಳು. ಅಷ್ಟು ಶಕ್ತಿ ಈ ಮಗುವಲ್ಲಿದೆ ಅಂತ ಅವಳು ಯೋಚಿಸ್ತಾಳೆ. ಅಷ್ಟು ಅವಳಿಗೆ ಗೊತ್ತಾಗ್ತದೆ ಪೂತನಿಯು ಅರ್ಥ ಮಾಡಿಕೊಂಡಳೆಂಬುದು ಮಹತ್ವದ ವಿಷಯ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಎಲ್ಲರ ಹೃದಯಗಳಲ್ಲಿಯೂ ಇದ್ದಾನೆ, ಅವಳ ಒಳಗೆ ಕೂಡ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ ಭಗವಂತ. ಅವನು ಮನುಷ್ಯನಿಗೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ನೀಡುತ್ತಾನೆ. ಅದೇ ತರ ಈ ಪೂತನಿಗೆ ಇವನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಅವನೇ ಕೊಟ್ಟಿರ್ತಾನೆ. ಅವನೇ ಮರವನ್ನು ಕೂಡ ಉಂಟು ಮಾಡ್ತಾನೆ. ಅದನ್ನು ಭಗವದ್ಗೀತೆ ನಿಮ್ಗೆ ಗೊತ್ತಿದೆ, ಸರ್ವಸ್ವ ಚಾಹಂ ಅದಿ ಸುನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಆಪೋಹನಂ ಚ, ನಾನೇ ಜ್ಞಾನ ಮರವು ನಿಮಗೆ ಎಲ್ಲವನ್ನು ಕೊಡುವಂತಹದ್ದು ಅಂತ ಹೇಳ್ತಾನೆ ಭಗವಂತ. ನಂದ ಮಹಾರಾಜನ ಮನೆಯಲ್ಲಿ ತಾವು ಕಾಣುತ್ತಿದ್ದ ಮಗು ದೇವೋತ್ತಮ ಪರಮಪುರುಷನೇ ಎಂದು ಪೂತನಿಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಅವಳಿಗೆ ಗೊತ್ತಾಗ್ತದೆ ಇದು ಭಗವಂತನೇ ಇರಬಹುದು ಅಂತ. ಆಮೇಲೆ ಆದ ಮಾತ್ರಕ್ಕೆ ಅವನ ಶಕ್ತಿ ಕುಗ್ಗಿದೆ ಎಂದು ಅರ್ಥವಲ್ಲ. ಪುಟ್ಟ ಮಗು ಇದ್ದಾನೆ, ಮಗುವಾದ್ರೂ ಕೂಡ ಅವನು ಕೃಷ್ಣನ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಕೂಡ ಅವನಲ್ಲಿ ಇದೆ, ಅದು ಕೂಡ ಕುಗ್ಗಿದೆ ಅಂತ ಅರ್ಥ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತ ಮಗುವಾದ್ರೂ ಕೂಡ ಅವನಲ್ಲಿ ಏನು ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ದೇವರ ಆರಾಧನೆಯು ಮನುಷ್ಯತ್ವಾರೋಪಣೆ ಎನ್ನುವ, ಅಂದ್ರೆ ದೇವರ ಆರಾಧನೆಯು ಮನುಷ್ಯತ್ವಾಪೋರೋಪಣೆ ಎನ್ನುವ ಪ್ರಾಪಂಚಿಕ ಸಿದ್ಧಾಂತವು ಸರಿಯಲ್ಲ. ಮನುಷ್ಯ ಆರೋಪಣೆ ಮಾಡ್ತಾರಲ್ವಾ, ಅವನು ದೇವರಲ್ಲ, ಅವನು ಹಾಗೆ ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ ಅಂತ ನಮಗೆ ಭಗವದ್ಗೀತೆಯಲ್ಲಿ ಕೊಡ್ತಾ ಹೇಳ್ತಾರಲ್ಲ. ಅದ್ಯಾವುದೋ ಒಂದು ಶ್ಲೋಕ ಇದೆ, ಮಾನವ ರೂಪದಲ್ಲಿ ಬಂದಾಗ ನನ್ನನ್ನು ಅಪಹಾಸ್ಯ ಮಾಡ್ತಾರೆ ಅಂತ ಹೇಳ್ಕೊಂಡು ಒಂದು ಶ್ಲೋಕ ಇದೆ ಅಲ್ವಾ. ಹಾಗೆ ಅದು ಸರಿಯಲ್ಲ, ಪ್ರಾಪಂಚಿಕ ಸಿದ್ಧಾಂತ ಸರಿಯಲ್ಲ. ಧ್ಯಾನ ಅಥವಾ ತಪಸ್ಸಿನಿಂದ ಯಾವ ಜೀವಿಯೂ ದೇವರಾಗುವುದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದೇವರು ಯಾವಾಗಲೂ ದೇವರೇ. ಮಗುವಾದ ಕೃಷ್ಣನು ಬೆಳೆದ ತರುಣ ಕೃಷ್ಣನನ್ನೇ ಅಷ್ಟೇ ಪೂರ್ಣ ಅವನು. ಅಂದ್ರೆ ಅವನು ಮಗು ಇದ್ರು ಕೂಡ ಕೃಷ್ಣನಷ್ಟೇ ಪೂರ್ಣ ಅವನು. ಯಾಕಂದ್ರೆ ಒಮ್ಮೊಮ್ಮೆ ಯಶೋದೆ ಎತ್ಕೊಂಡಾಗ ಅವನಿಗೆ ಏನಾದ್ರೂ ಕುತಂತ್ರ ಮಾಡ್ಲಿಕ್ಕಿದ್ರೆ ಏನ್ ಮಾಡ್ತಾನೆ, ಭಾರ ಆಗ್ತಾನ ಅವನು. ಆಗ ಅವಳು ಅಲ್ಲಿ ಇಳಿಸಿ ಹೋಗ್ತಾಳಲ್ವ, ಆಗ ಇಲ್ಲಿ ಚೇಷ್ಟೆ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಎಷ್ಟು ಭಾರ ಆಗ್ತಾನಂದ್ರೆ ಅವಳಿಗೆ ಎತ್ಕೊಳ್ಲಿಕ್ಕೆ ಆಗುದಿಲ್ಲ, ಆತರ ಆಗ್ತಾನೆ. ಆತರ ಕೃಷ್ಣ ಬೇರೆ ಬೇರೆ ಲೀಲೆಗಳನ್ನು ಕೂಡ ಮಾಡ್ತಾನೆ. ಆದ್ರೆ ಅವನು ಮಗುವಾಗಿದ್ರು ಕೂಡ ಅವನ ಗುಣಗಳು ಅವನಲ್ಲಿ ಕೃಷ್ಣನೇ ಅವನು ಅಂತ ಹೇಳಿ. ಮತ್ತೆ ಮಾಯೆಯ ಬಲವತ್ತರವಾದ ಪ್ರಭಾವದಿಂದ ಈಗ ಸೋತಿದೆ ಎಂದು ಮಾಯವಾದಿ, ಅಂದ್ರೆ ಕೃಷ್ಣ ಈಗ ಮಾಯೆಗೊಳಗಾಗಿದ್ದಾನೆ. ಮೊದ್ಲು ದೇವರಾಗಿದ್ದ, ಜೀವಿಯಾಗಿರುವಾಗ ಜೀವಿ ಮೊದ್ಲು ದೇವರಾಗಿದ್ದು ಅಂತ, ನಾವೆಲ್ಲ ಜೀವಿಗಳು ದೇವರಾಗಿದ್ದು ಅಂತೆ, ಮತ್ತೆ ಮಾಯೆಗೊಳಗಾಗುದಂತೆ. ಅದೇ ತರ ಕೃಷ್ಣ ಜೀವಿಯಾಗಿದ್ದಾಗ ದೇವರಾಗಿದ್ದ, ಈಗ ಅವನು ಮಾಯೆಗೊಳಗಾಗಿದ್ದಾನೆ ಅಂತ ಹೇಳ್ತಾರೆ. ಆದ್ರಿಂದ ಆತ ಈಗ ಸದ್ಯಕ್ಕೆ ದೇವರಲ್ಲವೆಂದು ಅನ್ನುತ್ತಾರೆ. ಈಗ ಅವನು ದೇವರಲ್ಲ ಅಂತಾರೆ. ಆದ್ರೆ ಮಾಯ ಪ್ರಭಾವವನ್ನು ಅಳಿಸಿ ಹಾಕಿದರೆ ಅವನು ಪುನಃ ದೇವರಾಗ್ತಾನಂತೆ ಅಂತ ಹೇಳಿ ಅವರು ಮಾತಾಡ್ತಾರೆ. ಯಾರು ಈ ಮಾಯವಾದಿಗಳೆಲ್ಲ ಹೇಳ್ತಾರೆ. ಮೊದ್ಲು ಜೀವಿ ಇರುವಾಗ ದೇವರಾಗಿದ್ದ, ಈಗ ಮಾಯ ಪ್ರಭಾವಕ್ಕೊಳಗಾದ ಹುಟ್ಟಿ ಬಂದ ನಂತರ ಇನ್ನು ಮಾಯ ಪ್ರಭಾವ ಹೋದ್ರೆ ಪುನಃ ಅವನು ದೇವರಾಗ್ತಾನೆ. ಅದು ಸಾಧ್ಯವಾ? ಈಗ ನಾವೆಲ್ಲ ಜೀವಿಗಳು,
ನಾವು ಈಗ ಮಾಯೆ ಪ್ರಭಾವ ಹೋದ್ರೆ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲ ಭಗವಂತನ ಒಂದು ಸಣ್ಣ ಕಿಡಿಗಳು. ಕಿಡಿ, ಒಂದ್ ದೊಡ್ಡ ಬೆಂಕಿ ರಾಶಿ ಇದ್ರೆ ಅದು ಒಂದು ಕಿಡಿ ಹಾರಿದ್ರೆ ಆ ಕಿಡಿ ಪುನಃ ದೊಡ್ಡ ಬೆಂಕಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಿಡಿಯೇ ಅಲ್ವಾ? ಅದೇ ತರ ಜೀವಿನೇ, ಅದು ಯಾವಾಗ್ಲೂ ಪುನಃ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಗವಂತ ಯಾವಾಗ್ಲೂ ಅವನು ಮೊದ್ಲು ದೇವ್ರು, ಮಗುವಾಗುವ ಮೊದ್ಲು ದೇವ್ರು, ಈಗ್ಲೂ ಅವನು ಪರಮಪುರುಷನೇ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ವಸುದೇವ ಮತ್ತು ದೇವಕಿಯರ ಮನೆಯಲ್ಲಿ ಮೊದಲು ಕಾಣಿಸಿಕೊಂಡಾಗ್ಲೂ ಕೃಷ್ಣನು ದೇವೋತ್ತಮ ಪರಮಪುರುಷನೇ ಆಗಿದ್ದ. ಅಂದ್ರೆ ಅವರು ಹುಟ್ಟೋ ಮೊದ್ಲು ದೇವರಾಗಿದ್ದ, ಪುರುಷ ಆಗಿದ್ದ. ಈಗ್ಲೂ ಕೂಡ ದೇವೋತ್ತಮ ಪುರುಷ ಆಗಿದ್ದಾನೆ. ಕೃಷ್ಣ ಪುಟ್ಟ ಮಗುವಿನ ರೀತಿಯನ್ನು ತೋರಿದರು ಪೂತನಿಯ ಮುಖವನ್ನು ಕಾಣಬಾರದೆಂದು ಎನ್ನುವಂತೆ ಕಣ್ಮುಚ್ಕೊಳ್ತಾನಂತೆ. ಅವನು ಕಣ್ಮುಚ್ಕೊಂಡದಕ್ಕೆ ಎಷ್ಟೋ ಜನ ಏನೇನೋ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವನು ಕಣ್ಮುಚ್ಚಿದ ಕೂಡಲೇ ಅವಳಿಗೆ ಏನಾಗ್ತದೆ, ಭಕ್ತರು ಬೇರೆ ಬೇರೆ ರೀತಿಗಳಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊಂದು ಮಕ್ಕಳನ್ನು ಕೊಂದು ಬಂದ ಅವಳನ್ನು ನನ್ನ ಮುಖ ಯಾಕೆ ನೋಡ್ಬೇಕು ಅಂತ ಮುಚ್ಕೊಂಡ ಅಂತ ಒಂದೇ ಹೇಳ್ತಾರೆ. ಪಾಪಿ ಅಲ್ವಾ ಅವಳು, ಕೊಲೆ ಮಾಡಿದಾಳೆ, ಅದನ್ನ ನೋಡುದು ಯಾಕೆ ನಾನು ಅಂತ ಮುಚ್ಕೊಂಡ ಅಂತ ಕೆಲವ್ರು ಹೇಳ್ತಾರೆ. ಕೆಲವ್ರು ಏನ್ ಹೇಳ್ತಾರೆ, ಅಸಾಧಾರಣವಾದ ಯಾವುದೋ ಅನುಜ್ಞೆಯ ಬೋಧವಾಗುತ್ತಿತ್ತು ಅವಳಿಗೆ, ಯಾವುದೋ ಒಂದು ಅಸಾಧಾರಣವಾದ ಒಂದು ಜ್ಞಾನ ಸಿಗ್ತಾ ಇತ್ತು, ಅದು ಗೊತ್ತಾಗ್ಬಾರ್ದು ಅಂತ ಕಣ್ಣು ಮುಚ್ಕೊಂಡ ಅಂತ ಹೇಳ್ತಾನೆ. ಇವಳು ಕಣ್ ತೆರ್ಕೊಂಡು ನೋಡಿದ್ರೆ ಅವಳಿಗೆ ಅದು ಗೊತ್ತಾಗ್ತಿತ್ತು, ಬೋಧ ಅದು ಅನುಜ್ಞೆ ಅವಳಿಗೆ ಸೂಚನೆ ಸಿಕ್ತಿತ್ತು, ಅದಕ್ಕೆ ನಾನು ಕಣ್ಣು ಮುಚ್ಕೊಂಡೆ ಅಂತ ಹೇಳೋದು ಕೆಲವರು. ಮತ್ತೆ ಕೆಲವರು ಭಯವಾಗದಂತೆ ಬೇಸರ ಭರವಸೆಯನ್ನು ನೀಡಲು ಕೃಷ್ಣನು ಕಣ್ಣುಗಳನ್ನು ಮುಚ್ಚಿದ, ಅವಳಿಗೆ ಹೆದರಿಕೆ ಆಗ್ಬಾರ್ದು ಅನ್ನೋ ಭರವಸೆ ಬರಬೇಕು ಅಂತ ಕಣ್ಣು ಮುಚ್ಕೊಳ್ತಾನಂತೆ. ಕೆಲವರು ಹೀಗೆ ಹೇಳ್ತಾರೆ, ರಾಕ್ಷಸನು ಕೊಂದು ಸಜ್ಜನರಿಗೆ ರಕ್ಷಣೆ ನೀಡಲು ಹುಟ್ಟಿದ ಅಲ್ಲ, ಮುಚ್ಚಿದ ಎಂದು ಹೇಳ್ತಾರೆ. ಮತ್ತು ಕೆಲವರು ಇದಕ್ಕೆ ಹೀಗೆ ವರದಿಯನ್ನು ಏನ್ ಹೇಳ್ತಾರೆ, ವಿವರಣೆಯನ್ನು ನೀಡ್ತಾರೆ. ಅಂದ್ರೆ ಬೇರೆ ಬೇರೆ ತರದ ವಿವರಗಳನ್ನು ಕೊಡ್ತಾರೆ. ಪೂತನಿಗೆ ಹೆದರಿಕೆ ಆಗ್ಬಾರ್ದು, ಮತ್ತೆ ತಾನು ಕಣ್ಣು ಮುಚ್ಕೊಂಡ್ರಿಂದ ಅವಳಿಗೆ ಬೇರೆ ಯಾವುದೋ ಒಂದು ಸೂಚನೆ ಸಿಗ್ಬಾರ್ದು, ಮತ್ತೆ ಇಷ್ಟು ಪಾಪಿಗಳನ್ನು ಕೊಂದಿದ್ದಾಳೆ, ಅವಳನ್ನ ನಾನು ಯಾಕೆ ನೋಡ್ಬೇಕು, ಈ ತರ ಎಲ್ಲ ಕಣ್ಣು ಮುಚ್ಕೊಂಡ ಅಂತ ಹೇಳ್ತಾರೆ. ಆಮೇಲೆ ರಾಕ್ಷಸರನ್ನು ಕೊಂದು ಸಜ್ಜನರಿಗೆ ರಕ್ಷಣೆ ನೀಡಲು ಹುಟ್ಟಿದ ಭಗವದ್ಗೀತೆಯಲ್ಲಿ ಪರಿತ್ರಾಣಾಯನಂ ಸಾಧುನಂ ವಿನಾಶಾಯ ದುಷ್ಕೃತಾಂ ಅಂತ ಹೇಳಿದೆ. ಮೊದಲು ಕೊಲ್ಲಬೇಕಾಗಿ ಬಂದದ್ದು ಒಬ್ಬ ರಾಕ್ಷಸಿ ಸ್ತ್ರೀಯನ್ನು. ಈಗ ಕೃಷ್ಣನಿಗೆ ಕೊಲ್ಲಬೇಕಾದ್ರೆ ಇವಳನ್ನು, ಯಾರು ಸ್ತ್ರೀ ಅಲ್ವ, ಸಣ್ಣ ಮಗು ಅವನು, ಅದರಿಂದ ಮೊದಲು ಕೊಲ್ಲುದು ಪೂತನಿಯನ್ನಲ್ವ ಅವನು, ಈ ಸ್ತ್ರೀಯನ್ನು ಕೊಲ್ಬೇಕು. ಅದಕ್ಕೆ ಈ ಬ್ರಾಹ್ಮಣ, ಕ್ಷತ್ರಿಯ, ಗೋವುಗಳು, ಮಕ್ಕಳು ಇದೆಲ್ಲ ಕೊಲ್ಲಬಾರದು ಅಂತ ವೇದಗಳಲ್ಲಿದೆ. ಆದ್ರಿಂದ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಬೇಕಾಯ್ತು, ಅವಳನ್ನು ಕೊಲ್ಲುವಾಗ ನಾನು ಯಾಕೆ ನೋಡ್ಬೇಕು ಅಂತ ಮುಚ್ಚಿಕೊಂಡ, ಈ ತರ ಕೂಡ ಹೇಳ್ತಾರೆ. ಮತ್ತೊಂದು ವ್ಯಾಖ್ಯಾನ ಆ ತರ ಹೇಳುವಂತದ್ದು. ಕೃಷ್ಣನು ಪೂತನಿಯನ್ನು ತನ್ನ ದಾದಿ ಎಂದು ಭಾವಿಸಿದ. ದಾದಿ ಅಂದ್ರೆ ನರ್ಸ್ ಏನ್ ಮಾಡ್ತಾಳೆ, ಮೊದ್ಲು ಶುಶ್ರೂಷೆ ಮಾಡ್ತಾಳೆ ಮಗುವಿದು ಅಲ್ವಾ, ಆ ತಾಯಿಯ ಹಾಲಿಗಿಡ್ತಾಳೆ, ಮತ್ತೆ ಅದನ್ನ ರಕ್ಷಣೆ ಮಾಡ್ತಾಳೆ. ತಾಯಿಗೆ ಹಾಲು ಕೊಡ್ಲಿಕ್ಕಾಗ್ಲಿ ಅವಳೇ ಬಾಟ್ಲ್ ಹಾಲು ಕೊಡ್ತಾಳೆ, ಈ ತರ ಹಾಲು ಉಣಿಸಿ ರಕ್ಷಣೆ ಮಾಡ್ತಾಳೆ ದಾದಿ. ಅದಕ್ಕೆ ದಾದಿ ಒಂದು ತಾಯಿ ಅಂತ ಹೇಳ್ತಾರೆ. 7 ಜನ ತಾಯಿಯರಲ್ಲಿ ದಾದಿ ಕೂಡ ಒಂದು ತಾಯಿ ಅಂತ ಹೇಳ್ತಾರೆ. ಅದಕ್ಕೆ ಆತರ ಭಾವಿಸಿದ್ರಿಂದಲೂ ಕಣ್ಣು ಮುಚ್ಕೊಂಡ, ಅಂದ್ರೆ ತಾಯಿ ಸ್ಥಾನ ಕೊಡ್ತಾನೆ. ಭಗವಂತನಿಗೆ ಮೊಲೆಯಿಡಿಸಲೆಂದು ಪೂತನಿ ಬಂದಳು. ಪ್ರಭು ಎಷ್ಟು ಕರುಣಾಮಯಿ ಅಂದ್ರೆ ತನ್ನನ್ನು ಕೊಲ್ಲಲು ಬಂದಿದ್ದ ಆಕೆ, ಅವಳು ತಿಳಿದು ಅವಳನ್ನು ತನ್ನ ತಾಯಿ ಅಥವಾ ದಾದಿ ಎಂದು ಭಾವಿಸಿದ. ವೇದದ ಆದೇಶದಂತೆ 7 ಜನ ತಾಯಿಯರು, ನಿಮ್ಗೆಲ್ರಿಗೂ ಗೊತ್ತಿದೆ ಯಾರು 7 ಜನ ಅಂತ. ನಿಜವಾದ ನಮ್ಮನ್ನು ಹಡೆದ ತಾಯಿ, ಗುರುವಿನ ಪತ್ನಿ, ಅರಸನ ಪತ್ನಿ, ರಾಜನ ಹೆಂಡತಿ, ಬ್ರಾಹ್ಮಣನ ಹೆಂಡತಿ, ಗೋವು, ಮತ್ತೆ ದಾದಿ ಅವಳೆ ನರ್ಸ್, ಮತ್ತೆ ಭೂಮಿ ತಾಯಿ. ಇಷ್ಟು ಜನ ತಾಯಿ ಅಂದ್ರೆ ಇದ್ದಾರೆ, ನಮ್ಗೆ ಎಲ್ರಿಗೂ ಇದ್ದಾರೆ. ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲೆ ಇರಿಸಿಕೊಂಡು ತನ್ನ ಎದೆ ಹಾಲನ್ನು ಕೊಡಲು ಬಂದಳು. ಆದ್ರಿಂದ ಕೃಷ್ಣನ ಅವಳನ್ನು ತನ್ನ ತಾಯಿಯರಲ್ಲಿ ಒಬ್ಬಳು ಎಂದು ಸ್ವೀಕರಿಸಿದ. ಎದೆ ತಾಯಿ ಯಾವಾಗ್ಲೂ ಅಪ್ಪಿಕೊಂಡು ಪ್ರೀತಿಯಿಂದ ಹಾಲು ಕೊಡ್ತಾಳಲ್ವಾ, ಅದೇ ತರ ಇವಳು ಕೊಡ್ತಾಳೆ. ಕೊಟ್ಟದ್ದು ವಿಷ ಹಾಲು, ಪ್ರೀತಿಯಿಂದಲೇ ಕೊಟ್ಟಿರ್ತಾಳೆ ಅವಳು, ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಯಶೋಧೆಯರು ಇರ್ತಾರೆ, ರೋಹಿಣಿ ಇರ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ ಇವಳು ಹಾಲು ಕೊಡ್ತಾ ಇರುವುದು ಯಾಕೆ ಅಂತ ಹೇಳ್ಕೊಂಡು. ಇವಳು ಚಂದ ರೂಪ ನೋಡಿರ್ತಾಳೆ. ಒಂದು ಉದ್ದವಾದ ಖಡ್ಗ ಹೇಗಿರ್ತದೆ ಇದ್ರ ಕವರ್ ಒಳಗೆ ಹಾಕಿಟ್ಟಿರ್ತಾರೆ, ಅದು ತೆಗೆದ ಮೇಲೆ ಅದು ಖಡ್ಗ ಅಂತ ಗೊತ್ತಾಗುದು, ಅಲ್ಲಿವರೆಗೆ ಅದು ಖಡ್ಗ ಅನ್ನೋದು ಗೊತ್ತಾಗುದಿಲ್ಲ. ಹಾಗೆ ಇವಳು ಹೊರಗಿನ ರೂಪ ಸೌಂದರ್ಯ ಮಾಡ್ಕೊಂಡು ಬಂದಿರ್ತಾಳೆ. ಇವಳು ರಾಕ್ಷಸಿ ಅನ್ನೋದು ಅವರಿಗೆ ಗೊತ್ತಿಲ್ಲ. ಪೂತನಿಯನ್ನು ತಾಯಿ ಅಂತೆಕೊಂಡು ಯಶೋದೆಯ ಸೌಲಭ್ಯಗಳನ್ನೆಲ್ಲ ಅವಳಿಗೆ ಕೊಡಲಾಯಿತು ಅಂತ ಹೇಳ್ತಾರಲ್ಲ. ಇಲ್ಲಿ ಮೇಲೆ ಹೇಳ್ತಾರೆ, ಅವನು ತನ್ನ ತಾಯಿಯನ್ನು ಅಥವಾ ದಾದಿಯನ್ನು ಕೊಲ್ಲುವುದು ನಿಜವಾದ ತಾಯಿಯನ್ನು ಅಥವಾ ಸಾಕು ತಾಯಿ ಯಶೋದೆಯನ್ನು ಪ್ರೀತಿಸುವುದಕ್ಕಿಂತ ಭಿನ್ನವಾಗಿರ್ಲಿಲ್ಲ. ಅಷ್ಟು ಪ್ರೀತಿ ಅಂದ್ರೆ ದಾದಿ ಅನ್ನುವ ಒಂದು ಹೇಗೆ ಭಾವಿಸ್ತಾನೆ, ಅದೇ ತರ ತನ್ನ ತಾಯಿಯ ಸ್ಥಾನವನ್ನು ಕೊಡ್ತಾನೆ, ಯಶೋದೆ ಮಾತಿಗೆ ಕೊಟ್ಟ ಸ್ಥಾನವನ್ನು ಕೊಡ್ತಾನೆ. ಪೂತನಿಯನ್ನು ತಾಯಿ ಅಂತೆಕೊಂಡು ಯಶೋದೆಯ ಸೌಲಭ್ಯಗಳನ್ನೆಲ್ಲ ಕೊಟ್ಟ ಅವಳಿಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ವೇದಗಳಿಂದ ತಿಳಿದು ಬರ್ತಾ ಇದೆ. ಐಹಿಕ ಜಗತ್ತಿನ ಕೋಟಲೆಗಳಿಂದ ಯಶೋದೆಗೆ ಮುಕ್ತಿ ನೀಡಲಾದಂತೆಯೇ
ಪೂತನಿಗೆ ಕೂಡ ಮೋಕ್ಷವನ್ನು ಕರುಣಿಸ್ತಾನೆ. ಕಣ್ಣುಗಳನ್ನು ಮುಚ್ಚಿಕೊಂಡಾಗ ಪೂತನಿಯು ಅವನನ್ನು ತೊಡೆಯ ಮೇಲೆ ಇಟ್ಟುಕೊಂಡಳು. ತೊಡೆಯ ಮೇಲೆ ಇಟ್ಕೊಂಡು ಸಾವಿನ ಸಾಕಾರ ರೂಪವನ್ನೇ ತಾನು ಇಟ್ಕೊಂಡಿದ್ದೇನೆ ತೊಡೆ ಮೇಲೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಕೆಲವರೆಲ್ಲ ಹಾವಿ ಹಗ್ಗ ಅಂತ ಹಾವನ್ನು ಹಿಡ್ಕೊಂಡ್ರೆ ಅದು ಕಚ್ಚುತ್ತದೆ ಅಲ್ಲ. ಅದೇ ತರ ಇವಳೀಗ ಆ ಮಗುವನ್ನು ಸರ್ಪ, ಅದನ್ನು ಕೃಷ್ಣನಿಗೆ ಸರ್ಪಕ್ಕೆ ಹೋಲಿಸಿದ್ದಾರೆ, ಅವನನ್ನು ಎತ್ಕೊಂಡಿದ್ದಾಳೆ, ಅದು ಕಚ್ಚುತ್ತದೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಪೂತನಿಯು ಕೃಷ್ಣನನ್ನು ತೊಡೆಯ ಮೇಲೆ ಇಟ್ಟುಕೊಂಡಾಗ ಯಶೋದೆ ಮತ್ತು ರೋಹಿಣಿ ಅಲ್ಲೇ ಇದ್ರು, ನೋಡ್ತಾ ಇದ್ರು. ಅವಳಿಗೆ ಆ ಸುಂದರ ಉಡುಪು ಧರಿಸಿದ್ರಿಂದ ಅವಳು ಇಷ್ಟು ಕ್ರೂರಿ ಅನ್ನೋದು ಅವರಿಗೆ ಗೊತ್ತಾಗುವುದಿಲ್ಲ. ಸುಂದರವಾದ ಒರೆಯೊಳಗಿನ ಕತ್ತಿ ಎಂದು ಅವರಿಗೆ ತಿಳಿಯಲೇ ಇಲ್ಲ. ಪೂತನಿಯು ತನ್ನ ಸ್ತನಗಳಿಗೆ ಬಹು ಕ್ರೂರವಾದ ವಿಷವನ್ನು ಹಚ್ಚಿಕೊಂಡಿದ್ದಳು. ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡಳು. ಸ್ತನಗಳ ಚೂಚು ಅಂದ್ರೆ ನಿಪ್ಪಲ್, ಅದನ್ನು ಬಾಯಾಗಿಡ್ತಾಳೆ. ಈ ಕೃಷ್ಣ ಆ ನಿಪ್ಪಲನ್ನು ಗಟ್ಟಿ ಕಚ್ಚಿ ಹಿಡಿದು ಬಿಟ್ಟು ಅವಳ ಪ್ರಾಣವನ್ನೇ ಹೀರಿ ಬಿಡ್ತಾನೆ. ಆ ಒಂದು ಹಾಲನ್ನು ಹಿಂಡ್ತಾನೆ, ಪ್ರಾಣವನ್ನು ಹಿಂಡಿ ಅವಳನ್ನೇನ್ ಮಾಡ್ತಾನೆ, ಪ್ರಾಣಕ್ಕೆ ಹೊರಕ್ಕೆ ಎಳೆದು ಅವಳನ್ನು ಕೊಂದು ಬಿಡ್ತಾನೆ. ಎಷ್ಟು ಕರುಣಾಮಯನೆಂದರೆ ಪೂತನಿಯು ಅವನಿಗೆ ಎದೆ ಹಾಲನ್ನು ಕೊಡಲು ಬಂದದ್ರಿಂದ ಅವಳ ಅಪೇಕ್ಷೆಯನ್ನು ಸಲ್ಲಿಸಿ ಅವಳ ಕಾರ್ಯವನ್ನು ಮಾತ್ರ ಸಹಜ ಎಂದು ಸ್ವೀಕರಿಸ್ತಾನೆ. ಅವಳ ಅಪೇಕ್ಷೆ ಇತ್ತು ಪೂರ್ವ ಜನ್ಮದ್ದು, ಅದನ್ನು ಈಗ ಅವನು ಈಡೇರಿಸ್ತಾನೆ. ಪೂರ್ವ ಜನ್ಮದಲ್ಲಿ ಎಣಿಸಿದ್ದ ಅವನು ಬಲಿಚಕ್ರವರ್ತಿಯ ಮಗಳಾಗಿದ್ದ, ಆಗ ಯೋಚಿಸ್ತಾನೆ, ತ್ರಿವಿಕ್ರಮ ಬಂದಿರ್ತಾನಲ್ವಾ, ಆಗ ಅವಳು ಹಾಲು ಕೊಡಬೇಕು ಅಂತ ಯೋಚಿಸ್ತಾಳೆ. ಅದನ್ನು ಈ ಒಂದು ಜನ್ಮದಲ್ಲಿ ಕೃಷ್ಣ ತೀರಿಸ್ತಾನೆ. ಮತ್ತೆ ಆದ್ರೆ ಅವಳು ಮುಂದೆ ದುಷ್ಟ ಕಾರ್ಯಗಳನ್ನು ಎಸಗದಂತೆ ಕೂಡಲೇ ಅವಳನ್ನು ಕೊಂದು ಬಿಡ್ತಾ. ಮತ್ತೆ ಸಹ ಅವಳು ಹಾಗೆ ಬಿಟ್ರೆ ಇನ್ನೂ ಪಾಪ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾಳೆ. ಆ ಶರೀರದಲ್ಲಿ ನರಕಕ್ಕೆ ಹೋಗ್ತದೆ. ಅದಕ್ಕೆ ಅದನ್ನು ತಪ್ಪಿಸ್ಬೇಕು ಅಂತ ಅವಳನ್ನು ಕೊಂದು ಬಿಡ್ತಾನೆ. ರಾಕ್ಷಸಿಯನ್ನು ಕೃಷ್ಣನು ಕೊಂದದ್ರಿಂದ ಅವಳಿಗೆ ಮುಕ್ತಿಯು ದೊರೆಯಿತು. ಯಾರೇ ಆಗ್ಲಿ ಕೆಟ್ಟ ಕೆಲಸ ಮಾಡ್ತಾ ಹೋದ್ರೆ ಅದಕ್ಕಿಂತ ಸಾಯುದು ಒಳ್ಳೇದು. ಯಾಕಂದ್ರೆ ಆ ಕೆಟ್ಟ ಕೆಲಸ ಮಾಡಿ ನರಕಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೊದ್ಲು ಅವರ ಆತ್ಮದಿಂದ, ದೇಹದಿಂದ ಆತ್ಮವನ್ನು ಬೇರ್ಪಡಿಸಿದ್ರೆ ಸ್ವಲ್ಪ ಒಳ್ಳೆ ಮುಕ್ತಿ ಆದ್ರೂ ಸಿಗ್ಬಹುದು ಅಂತ ಅರ್ಜುನನಿಗೆ ಹೇಳ್ತಾನಲ್ವಾ. ಆ ದುರ್ಯೋಧನ ಇನ್ನೂ ಪಾಪ ಮಾಡಿ ನರಕಕ್ಕೆ ಹೋಗುದ್ ಬೇಡ, ಅವನ ದೇಹದಿಂದ ನೀನು ಆತ್ಮವನ್ನು ಬಿಡಿಸು, ಅದಕ್ಕೆ ಮುಕ್ತಿ ಕೊಡು ಅಂತ ಹೇಳ್ತಾನೆ. ಅಯ್ಯೋ ಮಗು ನನ್ನನ್ನು ಬಿಟ್ಟು ಬಿಡು ಅಂತ ಕೂಗ್ತಾಳೆ ಇವಳು. ಬಿಡು 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 ಅಂತ ಅಷ್ಟು ಸಹ ಕಚ್ಚಿ ಅದು ಮಗು ಏನ್ ಮಾಡ್ತಾಳೆ, ಬಿಡುದೇ ಇಲ್ಲ, ಅವಳನ್ನು ಅರಚುತ್ತಾಳೆ. ಅವಳು ಬೆವರಿನಿಂದ ಮೈಯೆಲ್ಲ ಒದ್ದೆ ಆಗ್ತದೆ. ಆಮೇಲೆ ಪ್ರಾಣ ಬಿಟ್ಟಾಗ ಭೂಮಿ ಆಕಾಶಗಳೆಲ್ಲ ಕಂಪಿಸುವಷ್ಟು ಅವಳು ಬೊಬ್ಬೆ ಅಂತೆ. ಆ ಬೊಬ್ಬೆಯ ಶಬ್ದಕ್ಕೆ ಎಲ್ಲ ನಡುಗ್ತಾ ಇರ್ತದೆ. ಭೂಮಿ ಸಿಡಿಲು ಬಂದಾಗೆ ಆಯ್ತು ಅಂತ ಹೇಳ್ತಾರೆ. ಮಹಾರಾಕ್ಷಸಿಯಾಗಿ ನಿನ್ನ ನಿಜವಾದ ರೂಪವನ್ನು ತಳೆದಳು. ಅವಳ ರೂಪ ಎಷ್ಟು 12 ಮೈಲಿಗಳಷ್ಟು ಉದ್ದ ಅಂತೆ. ಕೈಗಳೆಲ್ಲ ಹೇಗೆ ಹೇಳ್ತಾರೆ, ಸೇತುವೆ ಹಾಗೆ ಕಾಣ್ತಾ ಇತ್ತು, ತೊಡೆಗಳು ನದಿಯ ದಡದಾಗೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ ಇಲ್ಲಿ. ಮತ್ತೆ ಇಂದ್ರನ ವಜ್ರಾಯುಧವು ಎರಗಿದಾಗ ವೃತ್ರಾಸುರನು ಉಳಿದಂತೆ ಕೆಳಗೆ ಬೀಳ್ತಾಳಂತೆ. ವೃತ್ರಾಸುರ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಚಿತ್ರಕೇತು ರಾಜ ವೃತ್ರಾಸುರಾಗಿ ಹುಡ್ತಾನೆ ಇನ್ನೊಂದು ಜನ್ಮದಲ್ಲಿ. ಅವನು ಭಕ್ತನಾಗಿದ್ದಾನೆ, ಮಾತ್ರ ರಾಕ್ಷಸ ಆದ್ರೂ ಕೂಡ ಭಕ್ತ ಆಗಿರ್ತಾನೆ. ಅವನಿಗೆ ಇಂದ್ರ ಕೊಲ್ಲುವಂತದ್ದು. ಆ ಇಂದ್ರನ ವಜ್ರಾಯುಧ ಅದು ಯಾವ್ದ್ರಿಂದ ಕೊಲ್ಲಿಕ್ ಆಗುದಿಲ್ಲ. ದದೀಚಿ ಮಹರ್ಷಿಯ ಎಲುಬಿನಿಂದ ವಜ್ರಾಯುಧ ಮಾಡಿರ್ತಾರೆ, ಅದ್ರಿಂದ ಅವನನ್ನು ಕೊಲ್ತಾರೆ. ಎಂತ ದೊಡ್ಡ ಶರೀರ ಅವನದ್ದು, ಇವಳ ಹಾಗೆ, ಪೂತನಿ ಹಾಗೆ. ಅವಳನ್ನು ಕೊಂದ ಹಾಗೆ, ಉರುಳಿ ಬಿದ್ದ ಹಾಗೆ ಇವಳು ಬೀಳ್ತಾನೆ. ಉದ್ದವಾದ ಕೂದಲು ಮೈಯಲ್ಲೆಲ್ಲ ಹರಡಿಕೊಂಡಿತ್ತು. ಕೆಳಕ್ಕೆ ಬಿದ್ದ ಅವಳ ದೇಹವು 12 ಮೈಲಿಗಳಷ್ಟು ಉದ್ದವಾಗಿತ್ತು ಅಂತ ಹೇಳ್ತಾರೆ. ಮತ್ತೆ ಮರಗಳನ್ನು ಹೊಲ್ತಿತ್ತು ಅಂತೆ ಅವಳ ಈ ಹಲ್ಲುಗಳು, ಉದ್ದ ರಸ್ತೆಗಳಂತೆ ಕಂಡವು ಹಲ್ಲುಗಳೆಲ್ಲ. ಅವಳ ಹೊಳ್ಳೆಗಳು, ಮೂಗಿನ ಹೊಳ್ಳೆಗಳು ಪರ್ವತದಾಗೆ ಕಾಣ್ತಿದ್ದು ಅಂತ ಹೇಳಿ, ಕಣ್ಣು ಗುಡ್ಡೆ ಕುರುಡು ಬಾವಿ ಹಾಗೆ ಕಾಣ್ತಿತ್ತು ಅಂತ ಹೇಳ್ತಾರೆ. ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಉದ್ದ ಉದ್ದ ಕೂದಲುಗಳು ದೊಡ್ಡ ದೊಡ್ಡ ಕೆಂಪು ಪೊದೆಯಂತೆ ಕಾಣ್ತಿತ್ತು ಅಂತ ಹೇಳ್ತಾರೆ. ತೊಡೆಗಳು ನದಿಯೊಂದರ ದಡ, ಕೈಗಳು ಬಲವಾದ ಸೇತುವೆ, ಹೊಟ್ಟೆ ಒಣಗಿ ಕೆರೆಯಂತೆ ಕಾಣ್ತಾ ಇತ್ತು. ಇದನ್ನೆಲ್ಲ ಕಂಡು ಗೋಪಾಲಕರು ಗೋಪಿಯರು ಭಯಭೀತರಾದ್ರು, ಆಶ್ಚರ್ಯಪಟ್ಟರು. ಉರುಳಿದಾದ ಭಯಂಕರ ಶಬ್ದದಿಂದ ಕಿವಿಗಳೆಲ್ಲ, ಮಿದುಳುಗಳೆಲ್ಲ ಘಾಸಿ ಆದುವಂತೆ. ಅವರಿಗೆ ಗಟ್ಟಿಯಾಗಿ ಹೊಡೆದುಕೊಳ್ಳಲು ಆರಂಭಿಸಿತು ಅಂತ ಹೇಳ್ತಾರೆ. ಆ ಪುಟ್ಟ ಮಗು ಪೂತನಿಯ ಮೇಲೆ ಕೂತ್ಕೊಂಡು ಅಳ್ತಾ ಇತ್ತಂತೆ ತೊಡೆಯ ಮೇಲೆ. ಅದನ್ನ ಎತ್ಕೊಂಡು ಬರ್ತಾರೆ ಗೋಪಿಯರು. ತಕೊಂಡು ಬಂದು ಅವರಿಗೆ ಭಯ ಆಗಿದೆ, ಈ ಮಗು ಹೆದರ್ಕೊಂಡಿದೇನೋ, ದೇವೋತ್ತಮ ಪರಮ ಪುರುಷ ಅನ್ನೋದು ಗೊತ್ತಿಲ್ಲ. ಅವನಿಗೇನ್ ಮಾಡ್ತಾರೆ, ಗೋವಿನ ಬಾಲ ತಂದೆಲ್ಲ ಇದು ಮಾಡ್ತಾರೆ, ದೃಷ್ಟಿ ತೆಗಿತಾರೆ. ಮತ್ತೆ ಮೈಗೆಲ್ಲ ಸೆಗಣಿ ಗೋಮೂತ್ರ ಎಲ್ಲ ಹಾಕಿ ಸ್ನಾನ ಮಾಡಿಸಿ, ಗೋವಿನ ಕಾಲಡಿಯಿದ್ದ ಧೂಳು, ಗೋಧೂಳಿ ಅಂತಾರೆ, ಆ ಧೂಳನ್ನು ತಂದು ಮೈಗೆಲ್ಲ ಹಾಕ್ತಾರೆ. ಇದೆಲ್ಲ ಹಿಂದಿನ ಸ್ತ್ರೀಯರು ಮಾಡ್ತಾ ಇದ್ರು, ಈಗ ಯಾರು ಮಾಡುದಿಲ್ಲ, ನಂಬುದು ಇಲ್ಲ, ಈಗ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಇದೆಲ್ಲವನ್ನು ಮಾಡಿದುದು ಆ ಪುಟ್ಟ ಕೃಷ್ಣನಿಗೆ ಏನು ಕೆಟ್ಟದಾಗದಿರ್ಲಿ ಅಂತ. ಗೋವು ಕುಟುಂಬಕ್ಕೆ ಎಷ್ಟು ಒಂದು ಉಪಯೋಗ ಇದೆ ಅನ್ನೋದನ್ನು ಇದರಿಂದೆಲ್ಲ ನಾವು ತಿಳ್ಕೊಳ್ಬಹುದು. ಆ ಗೋವು ಅನ್ನೋದೊಂದು ದೇವತೆ ಅಲ್ವಾ. 33 ಕೋಟಿ ದೇವತೆಗಳಿದೆ ಅಂತೆ ಆ ಗೋವಿನ ಶರೀರದಲ್ಲಿ. ಅದರಿಂದ ಅದ್ರ ಸಗಣಿ, ಅದರ ಗೋಮೂತ್ರ ಪ್ರತಿಯೊಂದು ನಮ್ಗೆ ಒಳ್ಳೆ ಪವಿತ್ರವಾದದ್ದು ಅಂತ ನಾವು ತಿಳ್ಕೊಳ್ಬೇಕು.
ಆಮೇಲೆ ಹೀಗೆ ಶುದ್ಧಗೊಳಿಸಿದ ಬಳಿಕ ಯಶೋದೆ ಮತ್ತು ರೋಹಿಣಿಯರು ಹೇಳಿಕೊಟ್ಟಂತೆ ಅವರು ಕೃಷ್ಣನ ದೇಹಕ್ಕೆ ಸಂಪೂರ್ಣ ರಕ್ಷೆಯನ್ನು ನೀಡುವಂತೆ 12 ಮಂತ್ರಗಳನ್ನು ಹೇಳ್ತಾರಂತೆ, ಭಗವಂತನ ಹೆಸರುಗಳನ್ನು ಹೇಳ್ತಾರೆ. ಆಮೇಲೆ 2 ಸಲ ಆಚಮನ ಮಾಡ್ತಾರಂತೆ, ಆ ಹೆಸರುಗಳನ್ನ ಹೇಳ್ತಾರೆ. ಆಮೇಲೆ ಎಲ್ಲ ಭಗವಂತನ ದೇಹಗಳು ಯಾವ್ಯಾವ ದೇಹ ಇದೆ ಅದಕ್ಕೆ ಒಂದೊಂದು ಮಂತ್ರ ಹೇಳಿ ಒಬ್ಬೊಬ್ರು ದೇವರ ಹೆಸರು ಹೇಳಿ ಅವ್ರು ರಕ್ಷಿಸ್ಲಿ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಗೆ ಎಲ್ಲ ಹೆಸರಿನ ಅರ್ಥ ಗೊತ್ತಿರ್ಬೋದು ಅಂತ ತಿಳಿಸ್ತೇನೆ ನಾನು. ಉರುಕ್ರಮ ಅಂತ ಹೇಳಿದ್ರೆ ಇವನು ಉಪೇಂದ್ರನೇ. ಉರುಕ್ರಮ ಅಂದ್ರೆ ತ್ರಿವಿಕ್ರಮ, ಯಾರು ವಾಮನ ದೇವರು. ಮತ್ತೆ ಈಶ್ವರ ಅಂದ್ರೆ ಕೃಷ್ಣನೇ. ಚಕ್ರಧರ ಅಂದ್ರೆ ಚಕ್ರ ಹಿಡ್ದವ, ಗದಾಧರ ಅಂದ್ರೆ ಗದೆ ಹಿಡ್ಕೊಂಡವ, ಕೈಯಲ್ಲಿ ಬಿಲ್ಲು ಹಿಡಿದವ ಮಧುಸೂದನ, ಶಂಖಧಾರಿ ಪಂಚಜನ್ಯ ಹಿಡ್ಕೊಂಡಿದಾನಲ್ಲ. ಆಮೇಲೆ ಯಾವುದು ಉಪೇಂದ್ರ, ಹಲಧರ ಅಂದ್ರೆ ಇವ ಬಲರಾಮ, ನೇಗಿಲು, ಋಷಿಕೇಶ ಅಂದ್ರೆ ಗೊತ್ತಿದೆ ಇಂದ್ರಿಯಗಳ ಒಡೆಯ. ಹೀಗೆ ಶ್ವೇತ ದ್ವೀಪದ ಮೇಲೆ ಯಾರಿರುವಂತದ್ದು ಕ್ಷೀರೋದಕ ಶಾಹಿ ವಿಷ್ಣು ಹರಿಯನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಯೋಗೇಶ್ವರನನ್ನು ನಿನ್ನ ಮನಸ್ಸಲ್ಲಿ ರಕ್ಷಿಸಲಿ ಅಂತ ಹೇಳ್ತಾರೆ. ವೃಷ್ಣಿ ಗರ್ಭ ಅಂತ ಹೇಳಿದ್ರೆ ಪ್ರತಾಪ ಮತ್ತೆ ವೃಷ್ಣಿ, ಸುತಾಪ ಮತ್ತೆ ವೃಷ್ಣಿ. ವಸುದೇವ ಮತ್ತೆ ದೇವಕಿ ಹಿಂದಿನ ಜನ್ಮದಲ್ಲಿ ವೃಷ್ಣಿ ಮತ್ತೆ ಸುತಪ ಆಗಿದ್ರು. ಅವರ ಮಗ ವೃಷ್ಣಿಗರ್ಭ ಅವನ್ ಯಾಕೆ ಬರ್ತಾನೆ ಅಂದ್ರೆ ಇವರನ್ನು ಯಾರವನು ಧ್ರುವ ಮಹಾರಾಜನಿಗೆ ಇದು ಮಾಡ್ಲಿಕ್ಕೆ ಜ್ಞಾನೋದಯ ಕೊಡ್ತಾನೆ ಶಂಖವನ್ನು ತಾಗಿಸಿ. ಧೀ ಶಕ್ತಿ ಅಂತ ಹೇಳಿದ್ರೆ ಪವರ್ ಆಫ್ ಮೈಂಡ್ ಅಂತ ಹೇಳ್ತಾರೆ, ಅಂದ್ರೆ ಮನಸ್ಶಕ್ತಿಯನ್ನು ರಕ್ಷಿಸಲಿ ಹೇಳ್ತಾರೆ. ದೇವೋತ್ತಮ ಪರಮಪುರುಷನಿನ್ನ ಆತ್ಮವನ್ನು ರಕ್ಷಿಸಲಿ. ಆಟವಾಡುತ್ತಿರುವಾಗ ಪ್ರಭು ಗೋವಿಂದನು ಎಲ್ಲಾ ದಿಕ್ಕುಗಳನ್ನು ನಿನ್ನನ್ನು ರಕ್ಷಿಸಲಿ. ನಿದ್ರಿಸುವಾಗ ಮಾಧವನು ನಿನ್ನನ್ನು ರಕ್ಷಿಸಲಿ ಅಪಾಯದಿಂದ ಅಂತ ಹೇಳ್ತಾರೆ. ಕಾರ್ಯನಿರತವಾಗಿರುವಾಗ ವೈಕುಂಠಪತಿಯು ನೀನು ಕೆಳಕ್ಕೆ ಬೀಳದಂತೆ ನಿನ್ನನ್ನು ರಕ್ಷಿಸಲಿ. ನೀನು ಕುಳಿತಿರುವಾಗ ವೈಕುಂಠಪತಿಯು ಎಲ್ಲ ರೀತಿಗಳಲ್ಲಿ ನಿನ್ನನ್ನು ರಕ್ಷಿಸಲಿ. ನೀನು ಆಹಾರವನ್ನು ಸೇವಿಸುತ್ತಿರುವಾಗ ಯಜ್ಞಗಳ ಪ್ರಭು ನಿನಗೆ ರಕ್ಷಿಸಲಿ. ಹೀಗೆ ಮಗು ಕೃಷ್ಣನ ಅಂಗಾಂಗವನ್ನು ರಕ್ಷಿಸಲು ತಾಯಿ ಏನ್ ಮಾಡ್ತಾಳೆ, ಎಲ್ಲ ದೇವರನ್ನು ಪ್ರಾರ್ಥನೆ, ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಳೆ. ಆಮೇಲೆ ಕೆಲವು ದುಷ್ಟ ಶಕ್ತಿಗಳಿವೆ, ಅದ್ರ ಹೆಸರೆಲ್ಲ ಹೇಳಿದಾರೆ ನೋಡಿ. ಡಾಕಿನಿಯರು, ಯಾತದಾನಿಯರು, ಕೂಷ್ಮಾಂಡರು, ಯಕ್ಷರು, ರಾಕ್ಷಸರು, ವಿನಾಯಕರು, ಮತ್ತೆ ಕೂಟರ, ರೇವತಿ, ಜ್ಯೇಷ್ಠ, ಪೂತನಿ, ಮಾತ್ರಿಕೆಯರು, ಮಾತೇಕಿಯರು ಅಂತೆ. ಇವರೆಲ್ಲ ದುಷ್ಟ ಶಕ್ತಿಗಳಂತೆ. ಇವರಿಂದೆಲ್ಲ ರಕ್ಷಣೆ ಸಿಗ್ಬೇಕು ಅಂತ ಅವ್ರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ತಾಯಿ ಯಶೋದೆ ಮತ್ತು ಇವರು ರೋಹಿಣಿ ದೃಢವಾದ ಭಾವನೆ, ಭಗವಂತನ ಒಂದು ನಾಮ ಜಪದಲ್ಲಿ ಅವರಿಗೆ ತುಂಬಾ ನಂಬಿಕೆ ಇರ್ತದೆ. ಮತ್ತೆ ಗೋವುಗಳ ಮಹತ್ವವನ್ನು ಇಲ್ಲಿ ನಮ್ಗೆ ಹೇಳಿದ್ದಾರೆ. ಮತ್ತೇನ್ ಹೇಳಿದ್ದಾರೆ ಇಲ್ಲಿ, ವಿಷ್ಣುವಿನ ಪಾವನ ನಾಮಗಳ ರಕ್ಷಣೆಯನ್ನು ಪಡೆದಳು. ಚರಿತ್ರೆಯ ಪ್ರಾರಂಭದಿಂದ ವೈದಿಕ ಸಂಸ್ಕೃತಿಯು ಹಸುಗಳ ಪಾಲನೆ ಮತ್ತು ವಿಷ್ಣುವಿನ ಪವಿತ್ರ ನಾಮದ ಪಠನ ಇವುಗಳ ಉಪಯೋಗವನ್ನು ಪಡೆದುಕೊಂಡಿದೆ. ಇದೆರಡು ನಮ್ಗೆ ಸನಾತನ ಧರ್ಮದಲ್ಲಿ ಬಹಳ ಮುಖ್ಯವಾದದ್ದು, ಗೋವು ಮತ್ತೆ ಈ ಮಂತ್ರಗಳು, ಭಗವಂತನ ನಾಮಸ್ಮರಣೆ. ಕೃಷ್ಣನು ಮಗುವಿನ ರೂಪದ ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಈಗ ಯಶೋದೆಯರಿಗಿರ್ಬೋದು, ದೇವಕಿಯರಿಗೆ, ಇವರಿಗೆ ಯಾರಿಗೂ ಗೊತ್ತಿಲ್ಲ, ವೃಂದಾವನದವರಿಗೂ ಗೊತ್ತಿಲ್ಲ, ಯಾದವರಿಗೂ ಕೂಡ ಗೊತ್ತಿಲ್ಲ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋದು ಅವರಿಗೆ ಗೊತ್ತಿಲ್ಲ. ಯಾರೋ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ದೇವರು ಕಳಿಸಿದ ಒಬ್ಬ ಮಹಾಶಕ್ತಿವಂತ ಅಂತ ತಿಳ್ಕೊಂಡಿರ್ತಾರೆ ಅವರು. ಮತ್ತೆ ಇನ್ನೇನ್ ಹೇಳಿದ್ದಾರೆ, ಮೊಲೆ ಯುಡಿಸಿದಳು. ಎಲ್ಲಾ ವಿಧಿಗಳು ಮುಗಿದ ನಂತರ ಯಶೋದೆಯು ಕೃಷ್ಣನನ್ನು ಎತ್ತಿಕೊಂಡು ಹಾಲು ಕೊಡ್ತಾಳೆ. ವಿಷ್ಣು ಮಂತ್ರದ ರಕ್ಷೆ ಇರುವಾಗ ಮಗು ಕ್ಷೇಮವಾಗಿರ್ತದೆ ಅಂತ ಅವಳು ಎಣಿಸ್ಕೊಳ್ತಾಳೆ. ಇವನು ಕಂದಾಯ ಕೊಡ್ಲಿಕ್ಕೆ ಹೋಗಿದ್ದ ಅಲ್ವಾ ಕಂಸನಿಗೆ, ಆಗ ಬರ್ತಾನೆ. ದೈತ್ಯ ದೇಹವನ್ನು ಕಾಣ್ತಾರೆ ಅವರೆಲ್ಲ, ಗೋಪಾಲಕರು ಇವರೆಲ್ಲ. ನಂದ ಮಹಾರಾಜ ವಸುದೇವನ ಭವಿಷ್ಯವಾಣಿಯನ್ನು ಸ್ಮರಿಸಿಕೊಳ್ತಾನೆ. ಹೀಗೆ ಅಲ್ಲಿ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಂತ ಹೇಳಿರ್ತಾನಲ್ವಾ, ಆ ಮಹಾ ಸಾಧು ಯೋಗಿ ಅಂತ ಅವನಿಗೆ ಹೇಳ್ತಾನೆ. ಯಾರಿಗೆ? ವಸುದೇವನಿಗೆ. ಇಲ್ಲವಾದ್ರೆ ತಾನು ವೃಂದಾವನದಲ್ಲಿ ಇಲ್ಲದಿದ್ದಾಗ ಆಗುವ ಘಟನೆಯನ್ನು ಅವನು ಮೊದಲೇ ಹೇಳಲು ಹೇಗೆ ಸಾಧ್ಯವಾದೀತು, ಅವನೊಬ್ಬ ಯೋಗಿ ಅಂತ ಅವನಿಗೆ ಇಲ್ಲಿ ಹೇಳ್ತಾನೆ. ಪೂತನಿಯ ದೈತ್ಯ ಶರೀರವನ್ನು ತುಂಡಾಗಿ ಕಟ್ ಮಾಡ್ತಾರೆ, ಮತ್ತೆ ಅದನ್ನ ಅಲ್ಲಿ ಸುಡ್ತಾರಂತೆ. ಸುಡುವಾಗ ತುಂಬಾ ಪರಿಮಳ ಬರ್ತದಂತೆ, ಯಾಕಂದ್ರೆ ಅದು ಭಗವಂತ ಮುಟ್ಟಿರ್ತದಲ್ವಾ, ಭಗವಂತ ತೊಡೆ ಮೇಲೆ ಅವನನ್ನು ಇಟ್ಕೊಂಡಿರ್ತಾಳಲ್ವಾ, ಆದ್ರಿಂದ ಮತ್ತೆ ಅವಳ ಹಾಲನ್ನು ಹೀರಿರ್ತಾಳೆ ಅವನು. ಅದರಿಂದ ಅವಳು ಅದು ಶರೀರದಲ್ಲಿರುವ ಪಾಪಗಳೆಲ್ಲ ತೊಳೆದು ಹೋಗಿದೆ ಅಂತ ಹೇಳ್ತಾರೆ. ಅದರಿಂದ ಅದು ಪರಿಮಳಯುಕ್ತವಾಗಿತ್ತು. ಆ ಒಂದು ಸುಟ್ಟ ಒಂದು ದೇಹದಿಂದ ಒಂದು ಪರಿಮಳ ಬರ್ತಾ ಇತ್ತು ಅಂತ ಹೇಳ್ತಾರೆ. ಇದು ದೇವೋತ್ತಮ ಪರಮಪುರುಷನಲ್ಲಿ ಒಳಿತು ಮಾತ್ರ ಉಂಟು ಎನ್ನುವುದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಎಷ್ಟು ಕೆಟ್ಟವಳಾದ್ರೂ ಕೂಡ ಅವಳನ್ನು ಇಷ್ಟು ಒಳ್ಳೆಯ
ಶರೀರ ಮತ್ತೆ ಆ ಮೋಕ್ಷ ಕೊಡ್ತಾನೆ, ಮತ್ತೆ ಅವಳ ಶರೀರದಿಂದ ಪಾಪಗಳನ್ನೆಲ್ಲ ನಾಶ ಮಾಡಿ ಅವಳಿಗೆ ಉತ್ತಮವಾದ ಒಂದು ಸುವಾಸನೆ ಬರುವ ಹಾಗೆ ಮಾಡ್ತಾನೆ. ನೀವು ಕೃಷ್ಣನನ್ನು ಕೊಲ್ಲಲು ಬಂದವಳು, ಆದ್ರೆ ಅವಳ ಹಾಲನ್ನು ಕುಡಿದುದರಿಂದ ಕೂಡಲೇ ಪರಿಶುದ್ಧಳಾಗ್ತಾಳೆ. ಅವಳ ಶರೀರಕ್ಕೆ ದಿವ್ಯ ಗುಣ ಉಂಟಾಗ್ತದೆ. ಸಣ್ಣ ಮಕ್ಕಳನ್ನು ಕೊಲ್ಲುವುದೊಂದೇ ಅವಳ ಕೆಲಸ. ಅವಳಿಗೆ ರಕ್ತ ಮಾತ್ರವೇ ಪ್ರಿಯ, ಆದ್ರೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಪಟ್ಟರು ಅವಳಿಗೆ ಹಾಲನ್ನು ನೀಡಿದ್ರಿಂದ ಅವಳಿಗೆ ಮುಕ್ತಿ ದೊರಕಿತು. ಇನ್ನು ಕೃಷ್ಣನ ತಾಯಿ, ಈಗ ನೀವೆಲ್ಲ ತಾಯಿ ನನ್ನ ಮಗು ಅಂತ ಕೃಷ್ಣನನ್ನು ಪೂಜೆ ಮಾಡಿದ್ರೆ, ಸೇವೆ ಮಾಡಿದ್ರೆ ನಿಮಗೆ ಈ ಸ್ಥಾನ ಖಂಡಿತ ಸಿಗ್ತದೆ. ಅದಕ್ಕೆ ಇಲ್ಲಿ ಯಶೋದೆ ವಿಷಯ ಹೇಳುದಲ್ಲ, ಇದು ಯಾರ ವಿಷಯ ಹೇಳ್ತಾರೆ? ತಂದೆ ಮತ್ತು ವಾತ್ಸಲ್ಯ ಭಾವವಿರುವ ಇತರರ ವಿಷಯ. ನೀವು ಆಗ್ತದೆ, ನೀವು ಕೂಡ ನನ್ನ ಮಗ ಅಂತ ಹೇಳ್ಕೊಂಡು, ಅಥವಾ ನನ್ನ ಪ್ರಿಯಕರ, ನನ್ನ ಗೆಳೆಯ, ನನ್ನ ದಾಸ, ನಾನವನ ದಾಸ, ಈ ತರ ನೀವೆಲ್ಲ ಸೇವೆ ಮಾಡಿದ್ರೆ ಅದೇ ತರ ನಿಮ್ಗೆ ಭಗವಂತ ನಿಮ್ಗೆ ಈ ತರ ಪೂತನಿಗೆ ಹೇಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟ, ಆ ತರ ನಿಮ್ಗೆ ಒಂದು ಸ್ಥಾನವನ್ನು ಕೊಡ್ತಾನೆ. ಕೃಷ್ಣನು ದೇವೋತ್ತಮ ಪುರುಷನು, ಎಲ್ಲಾ ಜೀವಿಗಳ ಪರಮಾತ್ಮನು. ಆದ್ದರಿಂದ ಪರಿಶುದ್ಧ ಭಕ್ತರು ಬಹು ಪ್ರೀತಿಯಿಂದ ಅವನ ಸೇವೆ ಮಾಡುತ್ತಾರೆ. ಆದುದರಿಂದ ಸೇವೆಯಲ್ಲಿ ಸ್ವಲ್ಪ ಶಕ್ತಿಯನ್ನು ವಿನಿಯೋಗಿಸಿದರು ಅಂತಹ ಭಕ್ತನಿಗೆ ಅಧಿಕವಾದ ದಿವ್ಯ ಫಲವನ್ನು ಕೊಡ್ತಾನೆ. ಒಂದ್ ಸ್ವಲ್ಪ ಭಕ್ತಿ ಮಾಡಿದ್ರು ಸಹ ನಿಮಗೆ ಅದು ನಷ್ಟ ಇಲ್ಲ. ದೇಹ ವಿಕ್ರಮನಾಶೋಸ್ತಿ ಪ್ರತಿವಾಯುವನ ವಿದ್ಯತೆ ಅದು ಹೇಳಿದಾರಲ್ವಾ, ಸ್ವಲ್ಪ ಮುಖ್ಯಸ್ಯ ಧರ್ಮಸ್ಯ ಪ್ರಾಯತೆ ಮಾತು ಭಯ. ನಿಮ್ಗೆ ಯಾವುದು ಭಯ ಇಲ್ಲ, ನಿಮಗೆ ನಷ್ಟ ಕೂಡ ಇಲ್ಲ. ನೀವು ಹಿಂದಿನ ಜನ್ಮದಲ್ಲಿ ಆ ಭಯ ಅಂದ್ರೆ ಯಾವುದು? ಪ್ರಾಣಿ ಜನ್ಮಕ್ಕೆ ನಾವು ಹೋಗುದಿಲ್ಲ, ಖಂಡಿತ ಇನ್ನೊಂದು ಮನುಷ್ಯ ಜನ್ಮ ನಮ್ಗೆ ಸಿಗ್ತದೆ. ಅಲ್ಲಿ ನೀವು ಭಕ್ತಿ ಮಾಡ್ಲಿಕ್ಕೆ ಬೇಕಾದಂತಹ ಆ ವಾತಾವರಣದಲ್ಲಿ ನಾವು ಹುಟ್ಟುತ್ತೇವೆ. ನಿಮಗೇನು ನಷ್ಟ ಇಲ್ಲ, ಸ್ವಲ್ಪ ಭಕ್ತಿ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಸಲ್ಲಿಸುವ ಭಕ್ತಿ ಪೂರ್ವಕ ಸೇವೆ ಎಷ್ಟು ಭವ್ಯವಾದುದು ಎಂದ್ರೆ, ತಿಳಿದೋ ತಿಳಿದೆಯೋ ಕೃಷ್ಣನಿಗೆ ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದ್ರು ಸಾಕು, ಅದರಿಂದ ಬಹು ಹೆಚ್ಚಿನ ಪ್ರತಿಫಲ ಉಂಟು ಅಂತ ಹೇಳ್ತಾರೆ. ಮರಗಳ ಹೂವುಗಳಿಂದ ಕೃಷ್ಣನನ್ನು, ಈಗ ಮರದ ಹೂವೆಲ್ಲ ನೀವು ತಕೊಂಡು ಬರ್ತೀರಾ, ಆ ಗಿಡಕ್ಕೆ ಸಹ ಭಗವಂತ ಇದು ಮಾಡ್ತಾನೆ, ಹೂ ಕೊಡ್ತದೆ. ಅದನ್ನು ತಂದವರಿಗೂ ಕೊಡ್ತದೆ, ಮಾಲೆ ಮಾಡಿದವರಿಗೂ ಕೊಡ್ತದೆ. ಯಾರು ಅರ್ಪಿಸ್ತಾರೆ ಅವರಿಗೆ ಕೂಡ ಅದರ ಫಲ ಸಿಗ್ತದೆ. ಆದುದರಿಂದ ಅರ್ಚನೆಯ ಪ್ರತಿಕ್ರಿಯೆಯು ಎಲ್ಲರಿಗೂ ಫಲವನ್ನು ನೀಡುತ್ತದೆ. ಬ್ರಹ್ಮ ಶಿವರಂತಹ ದೇವತೆಗಳ ಅರ್ಚನೆಗೆ ಅರ್ಹನಾದವನು ಶ್ರೀಕೃಷ್ಣ ಅಲ್ವಾ? ಅದೇ ಪುಟ್ಟ ಕೃಷ್ಣ ಮಗುವಾಗಿ ಪೂತನಿಯ ಮಡಿಲಲ್ಲಿ ಆಡಿದನೆಂಬುದು ಬಹಳ ಭಾಗ್ಯ. ಅವಳ ಭಾಗ್ಯ ಅದು. ಆ ಒಂದು ಬ್ರಹ್ಮ ವಿಷ್ಣುವಿನಿಗೆ ಅವ್ರು ಕೂಡ ಅರ್ಚನೆ ಮಾಡ್ತಾರೆ, ಅಂತವನು ಈ ರಾಕ್ಷಸಿ ತೊಡೆ ಮೇಲೆ ಆಟ ಆಡಿದ ಅಂದ್ರೆ ಒಂದು ಅವಳ ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಮಹರ್ಷಿಗಳು ಮಹಾಭಕ್ತರು ಪೂಜಿಸುವ ತನ್ನ ಚರಣ ಕಮಲಗಳನ್ನು ಅವಳ ತೊಡೆ ಮೇಲೆ ಇಡ್ತಾನೆ. ಎಂತೆಂತವ್ರು ಪೂಜೆ ಮಾಡ್ತಾರೆ. ಈ ರಾಕ್ಷಸಿಯ ತೊಡೆ ಮೇಲೆ ಇಟ್ಟ, ಆದ್ರೆ ಅವನು ತಂತಾನೆ ಪೂತನಿಯ ದೇಹದಿಂದ ಹಾಲನ್ನು ಹೀರಿದ, ಅವನಾಗಿ ಕುಡಿದ. ಶತ್ರುವಾಗಿ ಏನನ್ನೂ ಕೊಡಲು ಬಂದ ಪೂತನಿಗೆ ಒಳ್ಳೆಯದ. ಆದರೆ ಕೃಷ್ಣನನ್ನು ಪ್ರೀತಿ ವಾತ್ಸಲ್ಯಗಳಿಂದ ಪೂಜಿಸುವವರ ಫಲವನ್ನು ಯಾರು ಅಳೆಯಬಹುದು? ಅಂದ್ರೆ ನೋಡಿ, ನಮ್ಗೆ ಎಂಥ ಪುಣ್ಯ ಫಲ ಕೊಟ್ಟ ಅಲ್ಲ, ಅದನ್ನ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಕರುಣೆ ಅಲ್ವಾ? ಎಷ್ಟು ಕರುಣಾ ಒಂದು ರೀತಿಯಿಂದ ಅವಳಿಗೆ ತಾಯಿ ಸ್ಥಾನ ಕೊಟ್ಟ ಅಂತ ಹೇಳಿ ಎಲ್ಲ ಭಕ್ತರು ಸ್ತುತಿ ಮಾಡ್ತಾರಂತೆ. ಶುಕಮುನಿಗಳ ಕೂಡ ಹಾಗೆ. ಶುಕಮುನಿಗಳು ಅವ್ರು ಇದಾಗಿ ನಿರಾಕಾರವಾದಿಗಳಾಗಿರ್ತಾರೆ, ಅವರು ಜ್ಞಾನಿಗಳಾಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಇದು ನಂಬ್ತಿರ್ಲಿಲ್ಲ ಕೃಷ್ಣನನ್ನು. ಈ ಪೂತನಿಯ ಕಥೆಯನ್ನು ಕೇಳ್ತಾರ ಅವ್ರು. ಪೂತನಿಯ ಶ್ಲೋಕವನ್ನು ಕೇಳಿ ಅವ್ರು ಭಕ್ತರಾಗುವಂತಹದ್ದು ಶುಕಮುನಿಗಳು ಕೂಡ. ಬೇರೆ ಯಾವ ಕಾರಣಕ್ಕಾಗಿ ಅಲ್ಲದಿದ್ರು ಇಷ್ಟೊಂದು ಫಲವು ಭಕ್ತನಿಗೆ ಕಾದಿದೆ ಎಂದು ಕಾರಣಕ್ಕಾಗಿ ಆದ್ರೂ ಕೃಷ್ಣನನ್ನು ಅರ್ಚಿಸಬೇಕು. ಇದು ನಮ್ಗೆಲ್ಲ ಹೇಳುವಂತಹದ್ದು. ಇಷ್ಟೆಲ್ಲ ಫಲ ಕೊಡ್ತಾನೆ ಭಗವಂತ, ನಾವ್ ಯಾಕೆ ಕೃಷ್ಣನನ್ನು ಅರ್ಚಿಸಬಾರ್ದು, ನಾಮ ಜಪ ಮಾಡಬಾರ್ದು ಅಂತ ಹೇಳ್ತಾನೆ. ಪೂತನಿಯು ದುಷ್ಟಳಾದ್ರೂ ದೇವೋತ್ತಮ ಪರಮಪುರುಷನ ತಾಯಿಯಂತೆ ಆಕೆ ಉದ್ಧಾರವಾದಳು. ಕೃಷ್ಣನಿಗೆ ಹಾಲನ್ನು ಸಮರ್ಪಿಸಿದ ಗೋವುಗಳು, ಎಷ್ಟು ಜನ ಗೋವುಗಳಿದ್ರು, ಗೋಪಿಕೆಯರು ಕೂಡ ಹಾಲು ಕೊಟ್ಟಿದ್ದಾರೆ. ಆ ಬ್ರಹ್ಮ ಕದ್ಕೊಂಡು ಹೋಗಿರ್ತಾನಲ್ಲ, ಅದೆಲ್ಲ ಕೃಷ್ಣ ಆಗಿದೆ. ಎಲ್ಲಾ ಗೋಪಿಯರದ್ದು ಎಲ್ಲಾ ಹಸುಗಳ ಹಾಲು ಕೂಡ ಕುಡಿದಿದ್ದಾನ ಅವನು ಅಲ್ವಾ? ಅದ್ ನೋಡಿ, ಅವರಿಗೆಲ್ಲ ದಿವ್ಯ ಸ್ಥಾನಕ್ಕೆ ಏರಿಸ್ತಾನ ಅವನು. ಅದನ್ನೆಲ್ಲ ನಾವು ಇದು ಹೇಗೆ ಇದು ಮಾಡ್ಬಹುದಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ದಿವ್ಯ ಸ್ಥಾನಕ್ಕೆ ಏರಿದರು ಎನ್ನುವುದು ಸ್ಪಷ್ಟ, ಅದಕ್ಕೆ ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಕ್ತಿಯಿಂದ ಪ್ರಾರಂಭಿಸಿ ಪ್ರಾಪಂಚಿಕವಾಗಿ ಕಲ್ಪಿಸಿಕೊಂಡ ಯಾವುದೇ ಅಪೇಕ್ಷೆಯವರೆಗೆ ಕೃಷ್ಣನು ಏನನ್ನೇ ಆದರೂ ನೀಡಬಲ್ಲ. ಏನ್ ಬೇಕಾದ್ರೂ ನಿಮ್ಗೆ ಕೊಡ್ತಾನೆ. ಆದ್ರಿಂದ ಅಷ್ಟು ಹೊತ್ತು ಕೃಷ್ಣನು ಪೂತನಿಯ ಎದೆ ಹಾಲನ್ನು ಕುಡಿದುದರಿಂದ ಅವಳಿಗೆ ಮುಕ್ತಿಯು ದೊರೆಯಿತು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕೃಷ್ಣನಲ್ಲಿ ಅಷ್ಟೊಂದು ಪ್ರೀತಿಯು ಇದ್ದ ಗೋಪಿಯರಿಗೆ ಮುಕ್ತಿ ದೊರೆಯಿತು ಎನ್ನುವುದರಲ್ಲಿ ಸಂದೇಹವಿರಲು ಹೇಗೆ ಸಾಧ್ಯ? ಬೃಂದಾವನದಲ್ಲಿ ಕೃಷ್ಣನನ್ನು ಪ್ರೀತಿಯಾಧಾರಗಳಿಂದ ಸೇವಿಸಿದ ಗೋಪಿಯರಿಗೆ, ಗೋಪಾಲಕರಿಗೆ, ಗೋವುಗಳಿಗೆ ನಿಸ್ಸಂದೇಹವಾಗಿ ಭವಬಂಧನದಿಂದ ಬಿಡುಗಡೆ ಆಗ್ತದೆ.
ಅದೇ ತರ ನಿಮ್ಗೂ ಕೂಡ ಆಗ್ತದೆ. ನೀವು ಜಪ ಮಾಡ್ತಾ ಇದ್ದೀರಲ್ಲ, ನಿಮ್ಗೂ ಕೂಡ ಬಿಡುಗಡೆ ಮಾಡ್ತಾನೆ. ಇದು ಪ್ರಭುಪಾದರು ಹೇಳಿದ್ದಾರೆ. ಉರಿಯುತ್ತಿದ್ದ ಪೂತನಿಯಿಂದ ಬಂದ ಸುವಾಸನೆಯನ್ನು ಆಘ್ರಾಣಿಸಿದ ಬೃಂದಾವನ ವಾಸಿಗಳು ಈ ಸುವಾಸನೆ ಎಲ್ಲಿಂದ ಬಂತು ಅಂದು ಪರಸ್ಪರ ಒಬ್ರಿಗೊಬ್ರು ಕೇಳ್ಕೊಳ್ತಾರಂತೆ. ಮಾತನಾಡ್ತಿದ್ವಾಗ ಅವರಿಗೆ ಬಂದದ್ದು ಉರಿಯುತ್ತಿದ್ದ ಪೂತನಿಯಿಂದ ಅಂತ ಗೊತ್ತಾಗ್ತದೆ. ಅವರಿಗೆ ಕೃಷ್ಣನಿಗೆ ತುಂಬಾ ಪ್ರೀತಿ. ಯಾರಿಗೆ? ಇವರಿಗೆಲ್ಲ ವೃಂದಾವನದವರಿಗೆ. ಕೃಷ್ಣನು ಪೂತನಿಯನ್ನು ಕೊಂದ ಎಂದು ಕೇಳುತ್ತಲೇ ಅವರು ಪ್ರೀತಿಯಿಂದ ಪುಟ್ಟ ಮಗುವನ್ನು ಹರಸಿದರು. ಪೂತನಿಯ ದೇಹವು ಸುಟ್ಟ ನಂತರ ನಂದ ಮಹಾರಾಜನ ಮನೆಗೆ ಬಂದು ಪುಟ್ಟ ಮಗುವನ್ನು ತಕೊಂಡು ಅವನನ್ನು ಮುತ್ತಿಡ್ತಾನಂತೆ ಹಣೆಗೆ. ಹೀಗೆ ಅವನಿಗೆ ತನ್ನ ಮಗು ದೊಡ್ಡ ವಿಪತ್ತಿನಿಂದ ಪಾರಾಯಿತು ಎಂದು ಸಮಾಧಾನವಾಯಿತು. ಕೃಷ್ಣನು ಪೂತನಿಯನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳುತ್ತಿರುವವರೆಲ್ಲ ಶುಕ ಮುನಿಗಳು ಹರಸಿದ್ದಾರೆ. ಅವರು ಕೂಡ ಬದಲಾಗಿದ್ದಾರೆ ಈ ಕತೆ ಕೇಳಿ. ನಿಶ್ಚಯವಾಗಿ ಗೋವಿಂದನು ಅವರನ್ನು ಸುಪ್ರೀತನಾಗುತ್ತಾನೆ ಅವರಲ್ಲಿ. ನೀವೆಲ್ಲ ಕೇಳಿದಿರಾ, ನಿಮ್ಗೀಗ ಸುಪ್ರೀತನಾಗಿದ್ದಾರೆ ಭಗವಂತ. ಪೂತನಿಯ ಸಂಹಾರ ಎನ್ನುವ 6ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಗಂಟೆ 6 ಆಯ್ತಾ? ನಿಲ್ಲಿಸುದಾ ಮಾತಾಜಿ? ಆಯ್ತು ಮಾತಾಜಿ, ಆಯ್ತು, ಹೊತ್ತಾಗ್ತಿದೆ. ಹ? 6:10 ಆಗ್ತಾ ಇದೆ. ಏನ್ ಮಾತಾಜಿ ಟೈಮು? ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೂ ಜೈ. ರಾಧಾ ಗೋವಿಂದ್ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಕೃಷ್ಣ ಬುಕ್ ಕಿ ಗ್ರಂಥ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಎಲ್ರು ಕೃಷ್ಣನ ಭಕ್ತಿ ಮಾಡಿ. ಏನು ಸ್ವಲ್ಪ ಭಕ್ತಿ ಮಾಡಿದ್ರು ಅವನು ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾನೆ ಅಂತ ನಮ್ಗೆ ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. ಶಾಸ್ತ್ರಗಳು ಹೇಳಿವೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡೋತ್ಪನ್ನ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಪ್ರಭುಜಿ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಮೀಟಿಂಗ್ ಎಂಡ್ ಮಾಡಿ ಮಾತಾಜಿ. ಅಟೆಂಡೆನ್ಸ್ ಹಾಕಿ ಆಯ್ತಾ? ಎಲ್ಲರೂ ಅಟೆಂಡೆನ್ಸ್ ಹಾಕ್ತಿದ್ದೀರಾ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿ ಆಯ್ತಾ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 0 5 2 4 6 9. ನಿಮಗೆ ನನಗೆ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಅಟೆಂಡೆನ್ಸ್ ಹಾಕ್ತಾ ಇದ್ದೇನೆ. ಲೀವ್ ಆಗೋರಾಗಿ ನಾನು ಇದ್ರಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ಗೆ ಕೇಳಲಿಕ್ಕೆ? ಪೂತನಿದು. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆಯಾ? ಯಾರದು ಉತ್ತರ ಇಲ್ಲ. ಕತೆ ಕೇಳಿದ್ದಾರೆ, ಅವರಿಗೆಲ್ಲ ಈಗ ಪಾಪ ವಿಮೋಚನೆ ಆಗಿದೆ. ಶುಕ ಮುನಿಗಳು ಹೇಳಿದ್ದಾರೆ ಅಲ್ವಾ ಮಾತಾಜಿ? ಇದು ಪೂತನಿ 2 ಹಳ್ಳಿ ಅಷ್ಟು ಉದ್ದ ಇದ್ಲಲ್ವಾ ಮಾತಾಜಿ? 12 ಹಳ್ಳಿ ಕಿಲೋಮೀಟರ್. ಕಿಲೋಮೀಟರ್. ಅವಾಗೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಗಳೆಲ್ಲ ಮಾತಾಜಿ. 2 ಹಳ್ಳಿ ಉದ್ದ ಇತ್ತು ಅಂತ ಇನ್ನೊಂದ್ ಬುಕ್ಕಲ್ಲಿ ಓದಿದೆ. ಎಷ್ಟೋ ಮೈಲಿಗಳು ಹೇಳ್ತಾರೆ. ಕಾಲು ಕೈ ಹಬ್ಬಾ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಭಯ ಆಗತ್ತೆ. ಅರೆ ತಾಯಿಯ ಭಾಗ್ಯ ಸಿಕ್ಕಿದ್ದು ಹೇಗೆ? ತಾಯಿಯ ಸ್ಥಾನ ಸಿಕ್ಕಿದ್ದು ಹೇಗೆ? ಅಂದ್ರೆ ಅವಳು ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಅವಳಿಗೆ ತಾಯಿ ಸ್ಥಾನ ಸಿಕ್ಕಿದೆಯಲ್ಲ, ಅಂದ್ರೆ ಅವಳು ಭಗವಂತ ಅವಳನ್ನ ತಾಯಿ ಸ್ಥಾನ ಕೊಟ್ಟಿದ್ದಾನಲ್ಲ, ಅಂದ್ರೆ ಅದು ಒಂದು ಪುಣ್ಯ ಅಲ್ವಾ? ಇಚ್ಛೆ ಇರ್ಬೋದಲ್ಲ ಹಿಂದಿನ ಜನ್ಮದಲ್ಲಿ. ಅವಳು ಯೋಚನೆ ಮಾಡಿದಾಳೆ ಮಾತಾಜಿ, ಹಿಂದಿನ ಜನ್ಮದಲ್ಲಿ ಎದೆ ಹಾಲು ಕೊಡ್ತೇನೆ ನನ್ನ ಮಗು ಆಗಿದ್ರೆ. ನೀವು ಹೇಳುವಾಗ ಇರ್ಲಿಲ್ವೇನೋ? ಅಂದ್ರೆ ನಾನು ಇವನು ಬರ್ತಾನಲ್ವಾ, ಯಾರೋನು ಯಾರಪ್ಪ, ವಾಮನ. ಚಂದ ಇದ್ದಾನಂತೆ, ಬಂಗಾರದ ಕಲ್ಲರಲ್ಲಿ ಬರ್ತಾನೆ. ಎಷ್ಟು ಚಂದ ಇದ್ದಾನೆ, ಇವನಿಗೆ ನಾನು ನನ್ನ ಮಗು ಆಗಿದ್ರೆ ಎದೆ ಹಾಲು ಕೊಡ್ತಿದ್ದೆ ಅಂತ ಎಣಿಸ್ತಾಳಂತೆ. ಆಗ ಕೃಷ್ಣ ಏನ್ ಮಾಡ್ತಾನೆ, ತಥಾಸ್ತು ಅಂತಾನಂತೆ ಮನಸ್ಸಲ್ಲಿ. ಆಮೇಲೆ ಏನ್ ಮಾಡ್ತಾರೆ, ಮತ್ತೆ ಅವನು ಪಾತಾಳಕ್ಕೆ ತಳ್ತಾನೆ ತಾಯಿಯನ್ನು, ತಂದೆಯನ್ನು.
ಬಲಿ ಚಕ್ರವರ್ತಿಯನ್ನು ಕಾಲಿನಿಂದ. ಅಯ್ಯೋ ಇವನಿಗೆ ನಾನು ಹಾಲು ಕೊಟ್ಟು ಮಗುವಿನ ಸ್ಥಾನ ಕೊಡ್ಬೇಕಂತ ಎಣಿಸಿದ್ದೆ, ಇವನಿಗೆ ವಿಷದ ಹಾಲು ಕೊಟ್ಟು ಕೊಲ್ಬೇಕು ಅಂತ ಯೋಚನೆ ಮಾಡ್ತಾಳಂತೆ. ಅದಕ್ಕೂ ತಥಾಸ್ತು ಅಂತಲಂತೆ. ಆ ಎರಡು ಆಸೆಗಳನ್ನು ತಾಯಿ ಸ್ಥಾನ ಅಲ್ಲೇ ಅವನು ಬಯಸಿದ್ಲವಳು. ಅದನ್ನು ಈ ಒಂದು ಇದರಲ್ಲಿ ಅವತಾರದಲ್ಲಿ ಈಡೇರಿಸ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ 3ನೇ ಕ್ಯಾಂಟನ್ ಅಲ್ಲಿ ಒಂದು ಶ್ಲೋಕ ಬರುತ್ತಲ್ಲ ಮಾತಾಜಿ, ಪೂತನಿತ್ತಾನೆ ಮಾತಾಜಿ, ಅದು ಅಹೋ ಬಕೀಯಂ ಸ್ತನಕಾಲಕೂಟಂ ಅಂತ. ಅದೇ ಕೇಳಿ ಶುಕ ಮುನಿಗಳು ಚೇಂಜ್ ಆಗ್ತದೆ. ಹಾ ಹೌದು, ಅದು 3ನೇ ಕ್ಯಾಂಟನ್ ಅಲ್ಲಿ ಬರುತ್ತಲ್ವಾ ಮಾತಾಜಿ? ಯಾವ ಸ್ಕಂದ ಅಂತ ಗೊತ್ತಿಲ್ಲ ಮಾತಾಜಿ. 3ನೇ ಕ್ಯಾಂಟನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 7 ತಾಯಂದ್ರಿ ಯಾರು? 7 ಜನ ತಾಯಂದ್ರಿ. ಹಸು, ಭೂಮಿ ತಾಯಿ, ಎತ್ತ ತಾಯಿ, ಎತ್ತ ತಾಯಿ, ಆಮೇಲೆ ಋಷಿಗಳ ಹೆಂಡತಿ ಗುರುವಿನ ಪತ್ನಿ. ಗುರುವಿನ ಪತ್ನಿ. ಗುರುವಿನ ಪತ್ನಿನೂ ಅಲ್ವಾ ಮಾತಾಜಿ? ಭೂಮಿ, ಎತ್ತ ತಾಯಿ, ಗುರು ಪತ್ನಿ, ಬ್ರಾಹ್ಮಣನ ಪತ್ನಿ, ರಾಜನ ಪತ್ನಿ, ರಾಜನ ಪತ್ನಿ, ಆಮೇಲೆ ಭೂಮಿ ತಾಯಿ, ಮತ್ತೆ ಹಸು, ನಿಮ್ಮ ತಾಯಿ, ದಾದಿ, ಮತ್ತೆ ಯಾರು ಉಳಿದು? ಯಾರು ಉಳಿತು? 6ರಲ್ಲಿ 1 ಉಳಿತು ನೋಡಿ. ಹಸು, ದಾದಿ, ಆಮೇಲೆ ತಾಯಿ, ಭೂತಾಯಿ, ಗುರುಮಾತೆ, ಆಮೇಲೆ ಬ್ರಾಹ್ಮಣನ ಪತ್ನಿ. ಆಯ್ತು ಮಾತಾಜಿ. ಬ್ರಾಹ್ಮಣನ ಪತ್ನಿ, ರಾಜನ ಪತ್ನಿ, ರಾಜನ ಪತ್ನಿ 7. ಗುರು ಪತ್ನಿ ಸಹ ಬರ್ತಾಳೆ 7 ಜನ ಮಾತೆಯರು. ಹರೇ ಕೃಷ್ಣ. ಎಂಡ್ ಮಾಡೋಣ. ಎಲ್ರಿಗೂ ಧನ್ಯವಾದಗಳು. ಮಾತಾಜಿ ಎಂಡ್ ಮಾಡಿ. ನಾನೇ ಎಂಡ್ ಮಾಡ್ಲಿಕ್ಕೆ. ಮಾತಾಜಿ ನಾಳೆ ಯಾವ್ದು ಕತೆ ಅಂದ್ರೆ, ಬಿರುಗಾಳಿಯಾಗಿ ಬರ್ತಾನಲ್ಲ ತೃಣಾವರ್ತ.